ಸತಿಯಲ್ಲ ಪ್ರಾಂತುಕೊಂಡು ಕಳವಳಿಸುತ್ತ ಚಂಡ ಭುಜನಂದ ಬಣ್ಣದನದಿಂದ ಎಲಗೆ ಸೈರಂದ್ರಿ ನಿಲ್ಲೋ ನಿಲ್ಲೋ ಬಳಲಿಸದಿರು ಸ್ವರಭ ಉಳಿಸದಿರು ಎಲ್ಲನು ಬರಿದೆ ಬಳಲಿಸದಿರು ಇನ್ನೂ ಎಲೆಗೆ ಸೈರಂದ್ರಿ ನಿಲ್ಲಲು ಬಿದೆನು ನಿನಗೆ ಸ್ಮರ ಉಳಿಸೆಲ್ಲನು ಬರಿದೆ ಬಳಲಿಸದಿರು ಇನ್ನೂ ಸೈರಂದ್ರಿ ಹುಡುಕುವ ಬಳ್ಳಿ ಕಾಲಿಗೆ ಸಿಕ್ಕಿದ ಹಾಗೆ ಆಯ್ತು ಅಲ್ವಾ? ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಅದನ್ನೇ ಹಾಲು ಅಂತಲೇ ಆಯ್ತು. ಯಾರನ್ನು ಕಾಣಬೇಕು ಅಂತ ಕಾತರದಿಂದ ನಾವು ಬಂದೆವು. ರಾಜಬೀದಿಯಲ್ಲಿ ನಾನು ಮನ ಮೆಚ್ಚಿದ ಸೈರಂದ್ರಿ ಸಿಕ್ಕಿದ್ದಾಳೆ. ಎಂತ ಸಿಕ್ಕಿದ ಮೇಲೆ ಇವಳಲ್ಲಿ ಮಾತಾಡದೆ ಇರ್ಲಿಕ್ಕಾಗ್ತದ? ಮಾತಾಡಬೇಕು ಅಂತ ಮನಸ್ಸು, ಆದ್ರೆ ಜಾಗ ಯಾವುದಾ? ಬೀದಿ, ರಾಜಬೀದಿ. ನಾನು ಯಾರು? ಹೆಣ್ಣು ಮಕ್ಕಳು ಮಾತಾಡಬೇಕು ಬೀದಿ ಅಂತ ಒಟ್ಟು ಮನಸ್ಸು ಬಂದಾಗ ಮಾತಾಡಿದವರು ಮಾತಾಡಬಹುದು. ನಾನು ಯಾರು? ಕಲಿಕೀಚಕ. ಕಲಿಕೀಚಕ ಯಾರಾದ್ರೂ ನೋಡಿದ್ರೆ ಏನು ಹೇಳಿಯಾರು? ಕೀಚಕ ಮಾರ್ಗದ ಮಧ್ಯದಲ್ಲಿ ಒಬ್ಬಳು ಹುಡುಗಿಯಲ್ಲಿ ಕೀಚಕ ಮಾತಾಡ್ತಾ ಇದ್ದಾನೆ. ಅದು ಮರ್ಯಾದೆ ಪ್ರಶ್ನೆ. ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಅಂತ ಕೆಲವರು ಕಾಯ್ತಾರೆ. ಆ ಅಪಪ್ರಚಾರಕ್ಕೆ ನಾವು ಒಳಗಾಗಬಹುದಾ? ನೀನಿರುವುದು ಯಾಕೆ? ನನಗೆ ಸಂಬಳ ಕೊಡುವುದು ಯಾಕೆ? ನನಗೆ ಸಹಕಾರಿಯಾಗಲಿ ಅಂತ. ಅದಕ್ಕೆ ಹಾಗಾಗಿ ನಾನು ಮಾತಾಡುವುದಕ್ಕಿಂತಲೂ ಈ ಸಲ ಒಂದು ಸಲ ನೀನು ಕೀಚಕನಾಗಬೇಕು. ಯಾರು? ನೀವೊಮ್ಮೆ ಸುಮ್ಮನೆ ಕೂತ್ಕೊಳ್ಳಂತೆ. ನನಗೆ ಅದು ಆಗ್ಲಿಕ್ಕಿಲ್ಲ. ಯಾಕೆ? ಈ ಕೀಚಕ ನನಗೆ ಆಗ್ಲಿಕ್ಕಿಲ್ಲ. ಪ್ರಯತ್ನ ಮಾಡು. ಎಂತದ್ದು? ಏನು ಇನ್ನು ಇಲ್ಲೇ ಇರುವುದ ನೀನು? ಅದಲ್ಲ, ನಾನು ಕೀಚಕ ಇದು ಮಾಡುದು ಯಾರಾಗದು? ಅದು ಮಾಡ್ಲಿಕ್ಕೆ ಯಾರಾದ್ರೂ ನಿನ್ನ ಮಗನನ್ನು ಉಪಯೋಗಿಸಬೇಕು. ಒಂದು ಪ್ರಯತ್ನ ಮಾಡ, ಗರಿಷ್ಠ ಪ್ರಯತ್ನ. ನಾನು ನೀನಾಗಿ ಮಾತಾಡಬೇಕು. ಹೌದು, ಸ್ವಲ್ಪ ನನಗೆ ಬೇಕು. ಪ್ರಯತ್ನಿಸ್ತೇನೆ. ಈಗ ಈಗ ಒಂದು ವೇಳೆ ನಾನು ಕೀಚಕನಾಗಿ ಮಾತಾಡಿ ಅವಳು ಒಲಿದದ್ದು ಹೌದು, ಅವಳು ಯಾರಿಗೆ? ನನಗೆ. ನನಗೆ ಅದ್ಯಾಕಾಗ? ಮತ್ತೆ ಯಾರಿಗೆ ಬೇಕಾಗಿ ಮಾತಾಡುದು ನೀನು? ಪಾಲು ನಿಮಗೆ ಉಂಟಾಗ. ಹೌದೌದು, ನನಗೆ ಬೇಕಾಗಿ ನನ್ನ ಪರವಾಗಿ ಮಾತಾಡು. ಪ್ರಯತ್ನಿಸ್ತೇನೆ. ಶುಭವಾಗಿ ಕಾರ್ಯದಲ್ಲಿ ಯಶಸ್ಸಾಗಿ. ಹೆಸರು ಯಾರು? ಸೈರಂದ್ರಿ. ನಾನು ಅಲ್ಲಿರ್ತೇನೆ, ಮಾತಾಡಿ. ಏನಂದ್ರಿ? ಏನಂದ್ರಿ? ಏನಂದ್ರಿ ಅಲ್ವ? ಸೈರಂದ್ರಿ. ಎಲಗೆ ಸೈರಂದ್ರಿ, ನಿನ್ನ ರೂಪ ಲಾವಣ್ಯ ಅಂದ ಚಂದ ಹಾವ ಭಾವ ಬೆಳಗು ಭಿನ್ನಾಳನ್ನು ಕಂಡಂತ ಈ ಕಲಿಕೀಚಕ ಮನಸೋತಿದ್ದಾನೆ. ನಿನ್ನಂತ ಒಬ್ಬಳು ರೂಪವತಿ ಹೆಣ್ಣಿಗೆ ಸರಿಯಾದಂತ ಗಂಡು ಬೇಕು ಅಂತಾದ್ರೆ ಅದು ಈ ಕಲಿಕೀಚಕನಾಗಿದ್ದಾನೆ. ಆದ್ದರಿಂದ ನೀನು ನನ್ನನ್ನು ವರಿಸಿದ್ದೆ ಹೌದು ಅಂತ ಆದ್ರೆ, ನೀನು ನನ್ನ ಬಾಳ ಸಂಗಾತಿಯಾಗಿ ಬಂದ್ರೆ ಹೌದು ಅಂತ ಆದ್ರೆ, ನಿನ್ನನ್ನು ಚಿನ್ನದ ಪಲ್ಲಕ್ಕೆಯಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡುವುದಕ್ಕೂ ನಾನು ಸಮರ್ಥನಿದ್ದೇನೆ. ಒಲಿದು ಬರುವೆಯಾ? ಬರುವೆಯಾ? ತಮ್ಮಯ್ಯ, ನಿಮ್ಮ ಕಾಲಲ್ಲಿ ಉಂಟು. ನಿಮ್ಮ ಕಾಲಿಗೆ ನಮೋ ನಮಃ. ಒಮ್ಮೆ ಒಲಿದು ನೀವು ಬರುವಿರೇ ಅಮ್ಮ. ಮಾರಿ ಹಿಡಿದವನೇ, ನನ್ನ ಮರ್ಯಾದೆ ತೆಗಲಿಕ್ಕೆ ಹುಟ್ಟಿದ್ದ ನೀನು? ಅಲ್ಲ, ನೀನಲ್ಲಿ ಎಂತದ್ದು ಹೇಳಿದೆ ನಾನು? ನಿಮ್ಮ ಬಗ್ಗೆ ಕೀಚಕನಾಗಿ ಮಾತಾಡುದು ಅಂತ ಮಾತಾಡಿದೆ. ಕೀಚಕ ಹೆಣ್ಣುಮಕ್ಕಳ ಕಾಲಿಡಿತ ನಮ್ಮ? ಇಲ್ಲ. ಮತ್ತೆ ನಾನು ಸೇರಿಸಿದ್ದು. ಯಾಕೆ? ಅದಿರ್ಲಿತ್ತ. ಕೀಚಕನಾಗಿ ಆಗ್ಲಿಲ್ಲ ನಿನಗೆ? ಕೀಚಕನಾಗಿ ಆಗ್ಲಿಲ್ಲ. ಇನ್ನು ಯಾವ ಪ್ರಯತ್ನ ಒಟ್ಟು ಆಗುದಿಲ್ಲ. ಅದು ಇನ್ನು ಹಾಗೆ ನಾನು ಹೋಗುದಿಲ್ಲ. ಅದಕ್ಕೆ ಹೇಳುವುದು, ಏನು
ಮಗ ಹೋದ್ರೆ ಮಜ್ಜಿಗೆ ಅಲ್ವಾ, ಹಾ. ಆಳು ಹೋದ್ರೆ ಹಾಲು, ನಾನು ಹೋಗಬೇಕು, ಸ್ವರ್ಗ ಪಡಿಬೇಕು. ನೀವು ಹೊರಗೆ ನಿಲ್ಲು, ಹಾ. ನಾನು ಮಾತಾಡ್ತೀನಿ. ಆಯ್ತು. ಸ್ವರೂಪದವನುಡಿನಿ ಮಾತನಾಡದಿ ಪೋಪು ಜಾತರ ಜಾತರ ಗುಣಾಂಶವಿದು ನೀ ತಿಳಿಯದವಳೆ, ಪೋಪು ಜಾತರ ಗುಣಾಂಶವಿದು ನೀ ತಿಳಿಯದವಳೆ. ಇನ್ನು ನಾನಿಲಲರಿಯೇ, ಇನ್ನು ನಾನಿಲಲರಿಯೇ ಎನ್ನ ಮೋಹದಿಕರಿಯೇ, ಎನ್ನ ಮೋಹದಿಕರಿಯೇ, ಎನ್ನ ಮೋಹದಿಕರಿಯೇ, ಎನ್ನ ಮೊಲೆಯುತ್ತಿರಿಯೇ ಚೆನ್ನಾಗಿ ನೆರೆಯೇ, ಚೆನ್ನಾಗಿ ನೆರೆಯೇ. ಆಯೇ ಅಂತಃಪುರದಲ್ಲಿ ನಿನ್ನನ್ನು ನೋಡಿದೆ, ನಿನ್ನ ಸೌಂದರ್ಯಕ್ಕೆ ನಾನು ಮರುಳಾಗಿ ಹೋದೆ. ಇಲ್ಲಿಯವರೆಗೆ ಸಿಂಹಬಲ ಎಂಬಂತಹ ನಾಮವನ್ನು ಹೊಂದಿದ ನಾನು ದಿಗ್ವಿಜಯವನ್ನು ಮಾಡಿ ಕಲಿಕೀಚಕ ಎಂಬ ಹೆಸರನ್ನು ಪಡೆದೆ. ಇಲ್ಲಿಯವರೆಗೆ ಯಾರಲ್ಲಿಯೂ ಸೋಲನ್ನು ಕಂಡವನಲ್ಲ. ಆದರೆ ನಿನ್ನನ್ನು ಕಂಡಾಗ ನಿನ್ನ ರೂಪ ಈ ಕಲಿಕೀಚಕನನ್ನು ಸೋಲಿಸಿತು. ನಾನು ಸೋತೆ, ಸಂಪೂರ್ಣವಾಗಿ ಸೋತೆ. ಸೋತು ಬಂದಂತಹ ಕಲಿಕೀಚಕನನ್ನು ನೀನು ಮದುವೆಯಾಗದೆ, ನನ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾತಾಡದೆ ಹೀಗೆ ದೂರೀಕರಿಸುವುದು ಎಷ್ಟು ಸಮಂಜಸ ಹೇಳು. ನನ್ನನ್ನು ಮದುವೆಯಾಗುವುದಕ್ಕೆ ಸಾವಿರ ಮಂದಿ ಹೆಣ್ಮಕ್ಕಳು ಕಾಯ್ತಾ ಇದ್ದಾರೆ. ಅವರ ಯಾರಿಗೂ ಸೌಂದರ್ಯಕ್ಕೂ ಮರಳಾಗದಂತಹ ನಾನು ನಿನ್ನ ಸೌಂದರ್ಯಕ್ಕೆ ಮರಳಾಗಿದ್ದೇನೆ. ಹಾಗಾಗಿ ನನ್ನನ್ನು ಕಾಡಬೇಡ. ಸೋತು ಬಂದಂತಹ ಕೀಚಕರನ್ನು ನಿನ್ನ ನಲಿತೋಳುಗಳಿಂದ ಸಾಕು ಎನ್ನೊಡನೆ ಇನಿತು, ಸಾಕು ಎನ್ನೊಡನೆ ಇನಿತು. ಜೋಗೆಯಿಂದಲೂ ಇದು ಮನೆಗೆ ಕಾಕನಾಡದಿನಿತು. ಪರನಾಯನಿಗೆ ಅಳುಪಿಯ ಮನ ಅಂಗಳಿಗೆ ಸಿಲುಕಿವೆಂಥ, ಪರನಾಯನಿಗೆ ಅಳುಪಿಯ ಮನ ಅಂಗಳಿಗೆ ಸಿಲುಕಿವೆಂಥ. ನರಕದಲ್ಲಿ ಕ್ರಿಮಿಗಳಂತೆ ಉರುಳುವುದೇನೋ ಸ್ವಾರ್ಥ, ಉರುಳುವುದೇನೋ ಸ್ವಾರ್ಥ. ಇದೇನಿದೆ ನಿನ್ನ ವರ್ತನೆ? ಏನು? ನೀನು ಈ ವಿರಾಟ ನಗರಕ್ಕೆ ಬರುತ್ತಾ ಇದ್ದೀ ಅನ್ನುವಂತಹ ಸುದ್ದಿ ಮೊದಲೇ ಹಬ್ಬಿತ್ತು. ನಿನ್ನ ಸ್ವಾಗತಕ್ಕಾಗಿ ಸಿದ್ಧತೆಗಳು ನಡೆದಿತ್ತು. ನಾನು ಭಾವಿಸಿಕೊಂಡಿದ್ದೆ ಈ ವಿರಾಟ ನಗರದ ಆಧಾರ ಸ್ತಂಭ ನೀನು. ಸರಿಯೇ, ಹೌದು. ನೀನೊಬ್ಬ ಮಹಾಮಲ್ಲನು, ಪರಾಕ್ರಮಿಯಾಗಿರುವಂತಹ ನಿನ್ನ ವ್ಯಕ್ತಿತ್ವದ ಕುರಿತಾಗಿ ಬಹಳ ಕೇಳಿದ್ದೆ. ನಿನ್ನನ್ನು ಕಾಣೋಣ ಅಂತ ನನಗೂ ಇತ್ತು. ಯಾವಾಗ ನೀನು ಅಕ್ಕನ ಅಂತಃಪುರಕ್ಕೆ ಬಂದು ನೀ ಚೇಷ್ಟೆಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸಿದೆಯೋ ಅಲ್ಲಿಂದಲೇ ನಿನ್ನ ಕುರಿತಾಗಿ ನನಗೊಂದಿಷ್ಟು ತಾತ್ಸಾರವೇ ಉಕ್ಕುತ್ತಾ ಉಂಟು. ಉಳಿದವರನ್ನು ಕಂಡಾಗ ಭಾವ ಬರಲಿಲ್ಲ ಸೈರಂದ್ರಿ, ನಿನ್ನನ್ನು ಕಂಡಾಗ ಮಾತ್ರ.
ಒಬ್ಬ ಪರಾಕ್ರಮಿಯಾದಂತಹ ನಿನಗೆ ಇಂತಹ ಮಾತುಗಳೇನು? ಯಾಕೆಲೋ ನಿನಗಿಂತ ಮಾತು? ಮಾತು ಮಿತವಾಗಿರಬೇಕು, ಮಾತು ಮಧುರವಾಗಿರಬೇಕು, ಮಾತು ಮೃದುವಾಗಿರಬೇಕು, ಮಾತು ಮತ್ತೊಬ್ಬರ ಮನಸ್ಸನ್ನು ಅರಳಿಸುವಂತಿರಬೇಕೆ ಹೊರತು ಕೆರಳಿಸುವಂತಿರಕೂಡದು. ಕೆರಳಿಸುವ ಮಾತು ಆಡಲಿಲ್ಲ ಅಲ್ಲ ನಾನು. ನಿನ್ನ ಮಾತು ಕಠೋರವಾಗುತ್ತಾ ಇದೆ, ನಿನ್ನ ಮಾತು ಕಠಿಣವಾಗುತ್ತಾ ಇದೆ. ನೋಡು, ನಾವು ಮದುವೆಯಾದ ಹೆಣ್ಣು, ಗಂಧರ್ವರು ಬಲಾನ್ವಿತರಾದಂತಹ ಪತಿಗಳು ನನಗಿದ್ದಾರೆ ಎನ್ನುವುದನ್ನು ನಿನ್ನ ಅಕ್ಕನಲ್ಲಿ ಮೊದಲೇ ತಿಳಿಸಿದ್ದೇನೆ. ಪರನಾರಿಯು ನಾನು. ಪರನಾರಿಯಲ್ಲಿ ಮತ್ತೊಬ್ಬರ ಹೆಂಡತಿರಲ್ಲಿ ಇಂತಹ ಮಾತುಗಳನ್ನು ಆಡಿದರೆ ಗಳಹುವುದು ಅಂತ ಅದಕ್ಕೆ ಹೆಸರು. ಬರಿದೇ ಮಾತುಗಳನ್ನು ಆಡದಿರಿ. ಈ ಮಾತುಗಳನ್ನಾಗಿ ಪರ ಹೆಣ್ಣು ಮಕ್ಕಳ ತಳ್ಳಿಗೆ ನೀವು ಹೋದೆ ಅಂತಾದರೆ ನಾಳೆಯ ದಿವಸ ಸತ್ತ ಬಳಿಕ ದಂಡಧರನಾದಂತಹ ಯಮನು ನರಕದಲ್ಲಿ ಕ್ರಿಮಿಯಾಗಿ ಹೊರಳಿಸುತ್ತಾನೆ. ನಿನಗಂತ ದುರ್ಗತಿಯು ಸಾವು ಬೇಡ. ಹೋಗು, ಮನೆಗೆ ಹೋಗು. ಸುಲಲಿತಾಗಿ ಎಂದೋಳಿನಿತು ಕರುಣಾವಿಲ್ಲಲಿಲಾಗಿ, ಕರುಣಾವಿಲ್ಲಲಿಲಾಗಿ ಲಲಲಿನ ಬಲಗೆ ತಿರುಗಿ ಗೋಪಿಲಿತು ಮನೆಗೆ, ಗೋಪಿಯಿತು ಮನೆಗೆ ಮಲಯ ಜಗದಿ ನಿನ್ನೊಡನೆ ರಮಿಸದುಳಿಯ ನೈಸಿ, ಚೆಲುವೆ ಜೀವದ ಮೇಲೆ ಸರಸವೇನೆ ಚಂಪಕನಾದೆ, ಸುಲಲಿತಾಂಗೆ ನುಳಿನೀತು ಕರುಣವಿಲ್ಲ ನಿನಗೆ. ವಪು ವಿದ್ಯಾ ವಿನಯ ವಕಾರ ವಂಚಕಗಳಿಂದ ಒಬ್ಬಳನ್ನು ತಿಳಿಯುವುದಕ್ಕೆ ಸಾಧ್ಯ. ನಿನ್ನ ವಸ್ತ್ರ, ನಿನ್ನ ವಾಕ್ಯ, ನಿನ್ನ ಶರೀರ, ನಿನ್ನ ಮಾತು ಇದೆಲ್ಲವೂ ನಿನ್ನನ್ನು ಒಬ್ಬಳಾಕೆ ವಿದ್ಯಾವಂತೆ ಅಂತ ಹೇಳುತ್ತದೆ. ಮಾತ್ರ ಅಲ್ಲ, ನಿನ್ನ ದೇಹದ ಅಂಗಗಳು, ಅಪ್ಪ, ಆ ಕೂದಲಿನ ಕುಟಿಲತೆ, ಕಣ್ಣಿನ ಚಾಂಚಲ್ಯ, ಆ ನಿನ್ನ ಎದೆಯ ಕಾಠಿಣ್ಯ, ನಿನ್ನ ಕಟಿಯ ಮೃದುತ್ವ, ನಿನ್ನ ನಡೆಯ ಮಂದತ್ವ, ಪಂಚ ಅಂಗಗಳು ಸರಿಯಾಗಿರುವಂತಹ ಸುಲಲಿತಾಂಗಿ ನೀನು. ನಿನ್ನನ್ನು ಕಂಡ ಮೇಲೆ, ನಿನ್ನ ರೂಪಕ್ಕೆ ಮರುಳಾದ ಮೇಲೆ, ಸೋತ ಮೇಲೆ ನಿನ್ನನ್ನು ಬಿಟ್ಟು ನಾನು ಹೇಗೆ ಹೋಗಲಿ? ಹಾಗಾಗಿ ಸಂಪೂರ್ಣವಾಗಿ ಸೋತು ಬಂದಂತಹ ನನ್ನನ್ನು ನೀನು ಹೋಗು ಅಂತ ಹೇಳಬೇಡ. ನಿನ್ನ ಕೆಂಪಾದ ತುಟಿಯನ್ನು ಈ ಕೀಚಕನ ತುಟಿಗೆ ಒತ್ತಿ ನಿನ್ನ ತೋಳುಗಳಿಂದ ನನ್ನನ್ನು ಬಿಗಿಯಾಗಿ ಅಪ್ಪಿ ನಿನ್ನ ಎದೆಯನ್ನು ನನ್ನ ಎದೆಗೆ ಬೇಡ ಪತಿಗಳು ಕೇಳಿದರೆ ನಿನ್ನ ಕಾಟ ಎಲೆ ಕೂಳ. ಆದರೂ ಕೇಳದೆ ಕೂಳತನವನ್ನು ಮಾಡೋದಕ್ಕೆ ಮುಂದಾಗುತ್ತಾ ಇದ್ದೀಯ. ಎಂತ ಅಶ್ಲೀಲವಾದಂತಹ ಮಾತುಗಳಿದು, ಎಂತ ಅವಾಚ್ಯಗಳಿದು. ಸಂಸ್ಕಾರವಂತರ ಮುಂದೆ ಇಂತಹ ಮಾತುಗಳನ್ನು ಆಡೋದಕ್ಕೆ ನಿನಗೆ ನಾಚಿಕೆ ಆಗುತ್ತಾ ಇಲ್ವೇ ಹೇಳು? ಯಾಕೆ? ತಿಳಿದುಕೋ, ನಿನ್ನ ಅಕ್ಕನ ಮನೆಯಲ್ಲಿ ನಾನು ಊಳಿಗದ ಆಳಾಗಿರಬಹುದು, ಇರ್ಲಿ. ನಾನು ಅಬಲೆಯಾಗಿರಬಹುದು, ಇರ್ಲಿ. ಹಾಗೆಂದು ನಾನು ಅನಾಥಳಲ್ಲ. ನನಗೆ ಪತಿಗಳ ರಕ್ಷಣೆ ಇದೆ. ಇರ್ಲಿ. ಬಲಾನ್ವಿತರಾದಂತ 5 ಮಂದಿ ಗಂಧರ್ವರುಗಳಿದ್ದಾರೆ. ಸೂಕ್ಷ್ಮವಾಗಿ ನನ್ನ ಚಲನವಲನವನ್ನು ನೋಡುತ್ತಲೇ ಇರುತ್ತಾರೆ. ನನಗೆಲ್ಲಿಯಾದರೂ ಅಪಾಯವಾಗುವ ಸ್ಥಿತಿ ಬಂದರೆ ಅವ್ಯಕ್ತರಾದಂತವರು ವ್ಯಕ್ತರಾಗಿ ಬಂದು ನನ್ನ ರಕ್ಷಣೆಗೋಸ್ಕರವಾಗಿ ನಿನ್ನ ಪ್ರಾಣ ತೆಗೆದಾರೆ. ರಮಣ ಕಿಮಣರ ಜಗದೊಳಗೆ ವೀರನೆಂಬ ಸುಗನರಿಯೇ ನೀನು. ಹೆಣ್ಣು ಎಂಬ ಹಾಗೆ ತಗ್ಗಿ ಬಗ್ಗೆ ಮಾತಾಡಿದ್ರೆ ರಮಣ ಗಿಮಣರಿಂದ ಮಾತಾಡ್ತಿ. ನನ್ನ ರಮಣರು ನಿನ್ನ ಪ್ರಾಣ ತೆಗೆದ ತೆಗೆ ನಿನ್ನ ರಮಣ ಗಿಮಣರು. ಎಷ್ಟೋ ಮಂದಿಯನ್ನು ಕೊಂದಂತಹ ನನಗೆ ನಿನ್ನ 5 ಮಂದಿ ಗಂಧರ್ವ ಯಾವ ಲೆಕ್ಕ? ನಾನು ಮಾತಾಡೋದು ಕಡಿಮೆ, ಕೆಲಸವೇ ಹೆಚ್ಚು. ಈಗಲೂ ಒಲಿದು ಬಾರದೆ ಹೋದ್ರೆ ಮೈ ಮೇಲೆ ಕೈ ಮಾಡಬೇಕಾದದ್ದು. ಹಾಳಾಗುತ್ತೆ ಗೀತ. ಬೇಡ
ತಪ್ಪಿಸಿ ಹೋದರೆ ಎಲ್ಲಿಗೆ ಹೋಗ್ತಾಳೆ? ಅಕ್ಕನ ಮನೆಗೆ. ಕೆಣಕಿದೆಯು ಬುದ್ಧಿವೀನಾಗಿ ತಮ್ಮ ನಿನ್ನ ಮುಖವನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಯಾವತ್ತೂ ಹೀಗಲ್ಲ, ಯಾವತ್ತಿನ ಹಾಗಲ್ಲ. ಯಾಕೆ ಈ ರೀತಿ ನತಮಸ್ತಕನಾಗಿ ನನ್ನ ಅಂತಃಪುರವನ್ನು ಪುನಃ ಸೇರಿದ್ದೀಯ? ಅರ್ಥವಾಯಿತು ನನಗೆ. ಆ ದಿನವೇ ಆ ಹೆಣ್ಣಿನ ಬಗ್ಗೆ ನೀನು ಅದೆಷ್ಟು ಮಾತನಾಡಿದ್ದೀಯ. ಅವಳನ್ನು ಬಯಸಿ ಎಲ್ಲಿಯಾದರೂ ಅನಾಹುತವನ್ನು ಎಳೆದುಕೊಂಡೆಯೋ ಏನು, ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೀಯೇನು? ಅವಳ ತಂಟೆ ನಿನಗೆ ಬೇಡುವಪ್ಪ. ಅವಳ ವಿಚಾರವನ್ನು ಬಿಟ್ಟು ನೀನು ನಿನ್ನಷ್ಟು ಏನಪ್ಪ ಅಕ್ಕ ನಿನಗೆ ಅಕ್ಕ ಕೇಳಿರುವುದಿನ್ನೇನು ಮಿಕ ನಿನ್ನ ಪರನು ಪಕ್ಕದಿದ್ದನಾದುರಗೆ ಸಿಕ್ಕಿದೆ ನಾಜರಗೆ ನಿನ್ನ ಗೆಳತಿಯರ ನಡುವೆ ಕನ್ನೆಯೋರ್ವಳಿಹಳು ಇನ್ನೇನೆ ಓಪೆ ಸೂರೆಗೊಂಡಳೆಲ್ಲ ಮನವನವಳು ಅಕ್ಕ ಕೇಳಿರುವುದಿನ್ನೇನು ಕೀಚಕನ ಮುಖವನ್ನು ನೋಡಿದಾಗಲೇ ನನ್ನ ಮನ ಏನು ಅನ್ನೋದನ್ನು ತಿಳಿದೆ. ಅರ್ಥವಾಯಿತು ನನಗೆ. ನೀನು ಹೇಳಿದ್ದೇ ಸತ್ಯ. ಅಂದು ನಿನ್ನ ಅಂತಃಪುರಕ್ಕೆ ಬಂದಾಗ ನಿನ್ನ ಪಕ್ಕದಲ್ಲಿ ಕುಳಿತಂತಹ ಹೆಣ್ಣು ಸೈರಂಧ್ರಿ ವೃತ್ತಿಯನ್ನು ಮಾಡುವವಳು. ಅವಳ ರೂಪವನ್ನು ಕಂಡು ಮನಲಾದವ ನಾನು. ಯಾರು ಅಂತ ಕೇಳಿದಾಗ ವಿಷಯವನ್ನು ಹೇಳಿದೆ. ಅರಮನೆಗೆ ಹೋದೆ. ನಿದ್ರೆ ಮಾಡುವುದಕ್ಕೆ ಹೋದ್ರೆ ನಿದ್ರೆ ಬರುವುದಿಲ್ಲ, ಆಹಾರ ರುಚಿಸುವುದಿಲ್ಲ, ಕಣ್ಣಿಗೆ ನಿದ್ರೆ ಹತ್ತುವುದಿಲ್ಲ. ಕನಸು ಮನಸ್ಸು ರಾತ್ರಿ ಹಗಲು ಎಲ್ಲಿ ನೋಡಿದ್ರು ರೂಪಸಿಯಾದಂತಹ ಅವಳ ರೂಪವೇ ಕಣ್ಣ ಮುಂದೆ ತೇಲಿ ಬರ್ತಾ ಇದೆ. ಅಕ್ಕ, ಅವಳ ರೂಪವನ್ನು ಕಂಡ ಬಳಿಕ ಆ ಮನ್ಮಥ ತನ್ನಲ್ಲಿರುವಂತಹ ಪಂಚಶರವನ್ನು ನನ್ನ ಎದೆಗೆ ಪ್ರಯೋಗಿಸಿದ್ದಾನೆ. ಅದಕ್ಕೆ ಮನ್ಮಥನ ಶರದೂರಿಗೆ ಸಹಿಸುವುದಕ್ಕೆ ಸಾಧ್ಯವಿಲ್ಲದೆ ಇಲ್ಲಿಗೆ ಬಂದಿದ್ದೇನೆ. ಆ ಸೈರಂಧ್ರಿ ಬೇಕು. ಬಯಲಾದೆ ರಾವಣನು ಸೀತೆಯನ್ನು ಇದ ಗದೆಗೆ ತರಿಯ ಬಲವಂತರವಳ ಕಾಂತರು ಗಂಧರ್ವ ನಿನ್ನ ಹಲೆಯ ಕುಂಬರು ಕೇಳದಿ ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳುವವರನ್ನು ಏನಂತ ಹೇಳ್ತಾರೆ ಹೇಳು? ಅವರನ್ನು ಹುಚ್ಚರು ಅಂತ ಹೇಳಿದೆ. ನಿನ್ನದು ಹಾಗೆಯೇ ಆಯಿತು. ಯಾಕೆ? ಅವಳ ಬಗ್ಗೆ ಮೊದಲಾಗಿ ನಾನು ತಿಳಿಸಿದ್ದೇನೆ. ಅವಳು ಸಾಮಾನ್ಯಳಲ್ಲ, ಪರಮ ಪತಿವ್ರತೆಯೇ ಅವಳಾಗಿದ್ದಾಳೆ. ಬಲಿಷ್ಠರಾದಂತಹ ಇವರ ಗಂಡಂದಿರನ್ನು ಅವಳು ಹೊಂದಿದವಳಾಗಿದ್ದಾಳೆ. ಅವಳ ತಂಟೆ ನಿನಗೆ ಬೇಡ. ಅವಳ ಆಸೆಯನ್ನು ಬಿಡು. ನಿನ್ನ ಬದುಕನ್ನು ನೀನು ಸುಗಮವಾಗಿ ನಡೆಸಿಕೊಂಡು ಹೋಗು ಎಂಬುದಾಗಿ. ಯಾಕಂದರೆ ಗಂಡಸರ ಎದೆಯಲ್ಲಿ ಭೀತಿಯ ಅಲೆಯನ್ನು ಹೊರಸೂಸುವಂತೆ ಮಾಡಿದವ ನೀನು. ಅಂತಹ ಕಲಿ ಕೀಚಕನಾದಂತಹ ನೀನು ಕೇವಲ ಯಕಸ್ಥಿತಿ ಹೆಣ್ಣಿನ ರೂಪಾತಿಶಯವನ್ನು ಕಂಡು ಈ ರೀತಿ ವಿನೀತನಾಗಿ ನಿನ್ನ ಈ ಸ್ಥಿತಿಯನ್ನು ಕಂಡಾಗ ನನಗೆ ಆಶ್ಚರ್ಯವಾಗುತ್ತಾ ಇದೆ. ನನಗೆ ಅವಳನ್ನು ಬಿಟ್ಟು ಬದುಕುವುದಕ್ಕಾಗುವುದಿಲ್ಲ. ಅವಳನ್ನು ಮದುವೆ ಆಗಬೇಕು. ನನಗೆ ತಪ್ಪು ನಿನ್ನದಲ್ಲ, ತಪ್ಪು ನನ್ನದು ಇದೆ. ಯಾಕಂದ್ರೆ ಪ್ರಾಯ ಸಮರ್ಥನಾದವ ನೀನು. ನಿನಗೆ ಇಷ್ಟು ಹೊತ್ತಿಗೆ ಯಾರಾದರೂ ಯೋಗ್ಯ ಕನ್ಯೆಯನ್ನು ಕಂಡು ಮದುವೆ ಮಾಡಬೇಕಿತ್ತು. ತಡವಾಯಿತು. ಅರ್ಥವಾಯಿತು ನನಗೆ. ಒಳ್ಳೆ ಸುರದ್ರೂಪಿ ಹೆಣ್ಣನ್ನು ನೋಡಿ ನಿನಗೆ ಆದಷ್ಟು ಬೇಗ ಮದುವೆ ಮಾಡಿಸ್ತೇನೆ. ಆ ಏನು ಮರುಳಾದಯ ಅಕ್ಕ? ಮರುಳಾದಿ
ಹರಣವಾಕೆಯ ವಶವಾಯಿತು. ಅಕ್ಕ ಹರಣವಾಕೆಯ ವಶವಾಯಿತು. ಎನ್ನ ಹರಣವಾಕೆಯ ವಶವಾಯಿತು. ಬರಿದಾದ ಡಿಬ್ಬಕ್ಕೆ ಮದುವೆಯ ಮಾಡುವೆನು. ಬರಿದಾದ ಡಿಬ್ಬಕ್ಕೆ ಮದುವೆಯ ಮಾಡುವೆನೆಂದರೆ ದುಃಖದ ಮುದಿ ಬೆಳೆನಗೆ ಹರಣವಾಕೆಯ ವಶವಾಯಿತು. ಎನ್ನ ಹರಣ ಆಕೆಯ ವಶವಾಯಿತು. ಅಕ್ಕ ಅಕ್ಕ ಯಾಕೆ ನಗು? ಏನೋ ನನಗೆ ಮದುವೆ ಮಾಡ್ತೀಯ ನೀನು. ಮಾಡಬೇಕು. ಸೈರಂಧ್ರಿಯ ವಿಷಯವನ್ನು ಬಿಡಬೇಕು. ಹೌದು. ನೀನು ನೋಡಿದ ಹೆಣ್ಣನ್ನು ನಾನು ಮದುವೆ ಆಗಬೇಕು. ಯಾರಿಗೆ ನೀನು ಮದುವೆ ಮಾಡುವುದು? ನಿನಗೆ. ಇನ್ನು ಮದುವೆ ಕೀಚಕನಿಗಲ್ಲ, ಮತ್ತೆ ಕೀಚಕನ ಹೆಣಕ್ಕೆ ನೀನು ಮದುವೆ ಮಾಡಬೇಕು. ಛೇ, ಹಾಗೆ ಯಾಕೆ ಹೇಳ್ತಿದ್ದೀಯ ಅಕ್ಕ? ಈ ಕೀಚಕನ ಪ್ರಾಣ ಈಗಾಗಲೇ ಸೈರಂಧ್ರಿಯಲ್ಲಿ ವಶವಾಗಿ ಹೋಗಿದೆ. ಅವಳಲ್ಲಿ ನಾನು ಸೇರಿ ಹೋಗಿ ಆಗಿದೆ. ಇದು ಕೇವಲ ಡಿಂಬ ಮಾತ್ರ ಇರುವುದು. ಹರಣ ಈಗಾಗಲೇ ಸೈರಂಧ್ರಿಯ ಪ್ರಾಣದಲ್ಲಿ ಬೆರೆತಾಗಿದೆ. ಬರಿದಾದಂತಹ ಈ ಡಿಂಬಕ್ಕೆ ನೀನು ಮದುವೆ ಮಾಡಲಿಕ್ಕೆ ಹೋದರೆ ಏನು ಪ್ರಯೋಜನ ಹೇಳು? ಅದಕ್ಕೆ ನಾನು ಮದುವೆಯಾಗುವುದಿದ್ರೆ ಸೈರಂಧ್ರಿಯನ್ನಿಂತಲೇ ನಿಶ್ಚಯಿಸಿದ್ದೇನೆ. ಹಾಗಾಗಿ ಕಟ್ಟ ಕಡೆಗೆ ಹೇಳ್ತೇನೆ, ಏನು? ನನ್ನ ಅಂತರಂಗದ ಅನಾವರಣ ಮಾಡಿ ನಾನು ಹೇಳ್ತೇನೆ, ಸೈರಂಧ್ರಿಯನ್ನು ಮದುವೆಯಾಗದೆ ನಾನು ಇದ್ರೆ, ಸೈರಂಧ್ರಿಯನ್ನು ನನಗೆ ಮದುವೆ ಮಾಡಿಸದೆ ಹೋದ್ರೆ ನಿನ್ನ ಕಾಲ ಬಿಡದಲ್ಲಿ ತಮ್ಮ ಚೋಕಿಸದಿರಿಂದು ನಡೆದುಮ್ಮನೊಮ್ಮೆ ಮಂದಿರಗೆ ಕಮ್ಮಗೋಲನ ಬಾಧೆಗೆ ಕಮ್ಮಗೋಲನ ಬಾಧೆಗೆ ಸಿಲುಕಿ ನೀವು ಮಳಿಸಬಹುದೇ ಹೀಗೆ ತಮ್ಮ ನಿಲ್ಲು. ನನ್ನ ಅಂತಃಪುರಕ್ಕೆ ಹೋಗಿ ನಿನ್ನ ಹೆಸರು ಬರೆದಿಟ್ಟು ಸಾಯ್ತೇನೆ ನಾನು. ಬೇಡ. ನನ್ನ ಸಾವಿಗೆ ನನ್ನ ಅಕ್ಕನೇ ಕಾರಣ. ಅಂತೂ ನನ್ನ ಜೀವನದಲ್ಲಿ ನಾನು ಸುಖವಾಗಿ ಇರಬಾರ್ದು ಅಂತ ನಿನ್ನ ಉದ್ದೇಶ? ನಾನು ಸುಖವಾಗಿರಬಾರ್ದು ಅಂತ ನಿನ್ನ ಉದ್ದೇಶವಲ್ಲವೇ? ಅಲ್ಲ. ಮತ್ತೆ ಆಗಿದ್ರೆ ಮದುವೆ ಮಾಡಿಸಿ. ಕಾರಣ ಉಂಟು. ನಾನು ಇಷ್ಟು ಹೇಳುವುದಕ್ಕೆ ಕಾರಣವೇನು? ಏನು? ಪರಮ ಪತಿವ್ರತೆಯವಳು ಇರ್ಲಿ, ಮದುವೆ ಆದವಳು ಪಾಪದ ಕೃತ್ಯಕ್ಕೆ ಕೈ ಹಾಕುತ್ತಿದ್ದಿ. ಐದಿದ್ದವಳಿಗೆ ಆರಾಧರೇನು? ಹೌದಾ? ಪಾಪ ಬರ್ತದೆ ನಿನಗೆ. ನನಗೆ ಅವಳನ್ನು ನಾನು ಮದುವೆ ಆಗದೆ ಹೋದ್ರೆ ನನಗೆ ನರಕ ಬರ್ತದೆ. ನನ್ನ ನಾಲಿಗೆಯಿಂದ ಆ ಉಕ್ತಿಯನ್ನು ಹೇಳುವುದಕ್ಕೆ ಮನಸ್ಸಿಲ್ಲ. ಎಲೆ ಪಾಪಿ ಕೆಡಬೇಡ ಅಂತ ಹೇಳುವುದು ಅದಕ್ಕಾಗಿ. ನಾನು ಮದುವೆ ಆಗದಿದ್ರು ಕೆಟ್ಟೆ ಹೋಗ್ತೇನೆ, ಕೆಟ್ಟಲ್ಲ ಸತ್ಯ ಹೋಗ್ತೇನೆ. ಬೆಂಕಿ ಅಂತ ಗೊತ್ತಿದ್ರು ಕೈ ಹಾಕುವುದಕ್ಕೆ ಹೋದ್ರೆ ಏನು ಏನು ಅಂತ ಹೇಳುವುದು? ನಾನು ಅವಳ ವಿಷಯದಲ್ಲಿ ಶತ್ರು ಬೇಸರ ಇಲ್ಲ. ಅವಳು ಸಿಗದಿದ್ರೆ ನಾನು ಸಾಯುವುದು. ಅಮೃತದ ರೂಪದಲ್ಲಿ ಕಾಣಿಸಿಕೊಂಡಿರುವಂತಹ ವಿಷ ಅವಳು. ಇರ್ಲಿ, ಯಾಕಂದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಬಂದಿತ್ತು. ನನಗೆ ಅದು ವಿಷವಾದ್ರೂ ಅದು ಅಮೃತವಾಗುತ್ತದೆ. ಅಂತೂ ಅವಳನ್ನು ಬಯಸಿದ್ದೀಯ. ಅವಳು ಸಿಗದಿದ್ರೆ ನನ್ನ ಜೀವನವೇ ವಿಷಮವಾಗುತ್ತದೆ. ನೀನು ಸಾಯುವುದು ಅಂತ ನಿಶ್ಚಯ ಮಾಡಿ. ಅವಳು ಸಿಗದಿದ್ರೆ ಸಾಯುವುದೇ. ನಿನಗೆ ತಮ್ಮ ಬೇಕೋ ಬೇಡವೋ? ಬೇಕು. ಅವಳು ಬೇಕಾ ನಾನು ಬೇಕಾ? ಛೇ, ನಿನಗಿಂತ ಮಿಕ್ಕಿನದ್ದು ಈ ಪ್ರಪಂಚದಲ್ಲಿ ನನಗೆ ಬೇಕು. ಮದುವೆ ಮಾಡಿಸು. ಅಂತೂ ಅವಳು ಬೇಕೇ ಬೇಕು. ಇಲ್ಲದಿದ್ರೆ ನೀನು ಬದುಕುವುದಿಲ್ಲ. ಸಾಯುವುದೇ. ಸಾಯಬೇಡ. ಅವಳು ಸಿಕ್ಕಿದೆ ಆಯ್ತಲ್ಲ. ಆಯ್ತಾಯ್ತು. ಅದಕ್ಕಾಗಿ ಅವಸರ ಮಾಡಬೇಡ. ಇವತ್ತಲ್ಲ, ನಾಳೆಯ ದಿನ ನೀನಿದ್ದಲ್ಲಿಗೆ ನಿನ್ನ ಅಂತಃಪುರಕ್ಕೆ ಅವಳನ್ನು ನಾನು ಕಳಿಸುವ ವ್ಯವಸ್ಥೆಯನ್ನು ಮಾಡ್ತೇನೆ. ಸತ್ಯವಾ? ಖಂಡಿತವಾಗಿ. ಸುಳ್ಳಲ್ಲ? ಖಂಡಿತ. ನನ್ನನ್ನು ನಿವಾರಿಸುವುದಕ್ಕೆ ಹೇಳುವ ಮಾತಲ್ಲ. ನಿನ್ನ ಆಣೆಯಾಗಿಯೂ ಸತ್ಯ. ಸತ್ಯ. ನಂಬುತ್ತೇನೆ. ನಂಬಲೇಬೇಕು. ಒಂದು ದಿವಸ ಕಾಯ್ತೇನೆ. ಒಂದು ದಿವಸದ ಒಳಗೆ ಸೈರಂಧ್ರಿ ನನ್ನ ಅಂತಃಪುರಕ್ಕೆ ಬಾರದೆ ಹೋದ್ರೆ ನಿನ್ನ ಹೆಸರಿಟ್ಟು ಬರೆದಿಟ್ಟು ಸಾಯ್ತೇನೆ.
ಕೀಚಕನ ಸಾವಿಗೆ ಸುಧಿಷ್ಣಾದೇವಿಯ ಕಾರಣ. ಬೇಡ 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 ಬೇಡ, ಕಾಯ್ತಿರ್ತೇನೆ. ಆದಿ ಕಳಿಸಬೇಕು. ಆದಿ ಹೋಗ್ತೇನೆ. ಹೋಗು. ನಿನ್ನ ಮಾತು ನಂಬಿ ಹೋಗ್ತೇನೆ. ಖಂಡಿತವಾಗಿ ಕಳಿಸಬೇಕು. ಆದೀತು. ಇಲ್ಲ, ನಾನು ಹೋದ ಮೇಲೆ ಮರೆಯುವುದಲ್ಲ, ನೆನಪುಂಟಲ್ಲ. ಖಂಡಿತವಾಗಿ ನನಗೆ ಅವಳು ಬರದೆ ಹೋದ್ರೆ ನನ್ನ ಹೆಣ ನೇತಾಡ್ತದೆ ಮೇಲೆ. ಬಾರದೆ ಇದ್ರಲ್ವಾ ನೀನು ಬದುಕಿಸಿ ಹೋಗು. ಆಯ್ತು ಆಯ್ತು, ಇಲ್ಲ ಬೇಡ, ಆಯ್ತೇನೆ. ಅವಸರ ಮಾಡಬೇಡ. ನಂಬಿದವರ ಕೈ ಬಿಡಬೇಡ. ಇಲ್ಲೋ ಒಂದೇ ದಿವಸ ಕಡು. ಆದೀತು. ಇವನಿಗೆ ಈ ಹುಚ್ಚು ಯಾವತ್ತಿನಿಂದ ಪ್ರಾರಂಭವಾದದ್ದು. ಅವಳ ಬಗ್ಗೆ ಎಷ್ಟೇ ಮಾತುಗಳನ್ನು ಹೇಳಿದ್ರು, ನೀತಿಯ ಮಾತುಗಳನ್ನು ಹೇಳಿದ್ರು ಇವನಿಗೆ ಪಥ್ಯವಾಗುತ್ತಿಲ್ಲ. ಅವಳ ವ್ಯಾಮೋಹ ಎಂಬುದು ಇವನಿಗೆ ನೆತ್ತಿಗೆ ಅಡರಿ ಹೋಗಿದೆ. ಅಂತೂ ಅವಳನ್ನು ನುಡಿದು ನಾನು ಬದುಕುವುದಿಲ್ಲ ಎಂಬಂತಹ ತೀರ್ಮಾನಕ್ಕೆ ಈತ ಬದ್ಧನಾಗಿದ್ದಾನೆ ಎಂಬುದು ಸ್ಪಷ್ಟ. ಒಂದು ವೇಳೆ ನಾನು ಕಳುಹಿಸಿಕೊಡದೇ ಇರುವಂಥ ಎಲ್ಲಿ ವ್ಯವಸ್ಥೆ ಆದರೆ ಇವನು ಖಂಡಿತವಾಗಿ ಬದುಕುವುದಿಲ್ಲ. ಇವ ಸಾಯ್ತಾನೆ, ಇವ ಸಾಯಬಾರದು. ನನಗೆ ತಮ್ಮ ಬೇಕು. ಅವಳಲ್ಲಿ ಒಂದು ಮಾತನ್ನೇ ಹೇಳಿದ್ದೇನೆ, ನಿನ್ನ ಮಾನ ಪ್ರಾಣವನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ. ನನ್ನ ಸ್ಥಿತಿ ಹೇಗಾಯಿತು ಗೊತ್ತಾ? ಉಗುಳಿದ್ರೆ ಶುದ್ಧ ಕೆಡ್ತದೆ, ನುಂಗಿದ್ರೆ ಗಂಟಲು ಸುಡ್ತದೆ ಎಂಬಂತಹ ಸ್ಥಿತಿ ನನ್ನದಾಗಿದೆ. ಆದರೆ ಏನು ಮಾಡೋಣ, ಆಲೋಚಿಸಿ ಪ್ರಯೋಜನವಿಲ್ಲ. ಅವನಿಗೆ ಭಾಷೆಯನ್ನು ಕೊಟ್ಟಿದ್ದೇನೆ, ಅವಳನ್ನು ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ. ಅದಕ್ಕಾಗಿ ಅವಳನ್ನು ಕಳುಹಿಸಿ ಕೊಡಲೇಬೇಕು. ಯಾರಮ್ಮ ಆ ಸೈರೇಂದ್ರಿಯನ್ನು ಈಚೆ ಬಂದಿದೆ? ಇದ್ದೀವಿ. ಏನಮ್ಮ? ವನಿತೆ ಸೈರಂಧ್ರಿ ಕೇಳನು ಜನ ಮನೆಗೆ ವಿನಯಜಿ ಮಧುವ ನೀರು, ವಿನಯದಿ ಮಧುವ ನೀರು ಘನ ಬೇಗ ತಾವೋಗಿಲ್ದೇನೆ ಗೆದು ಭಯದಿಲ್ಲ, ಘನ ಬೇಗ ತಾವೋಗಿಲ್ದೇನೆ ಗೆದು ಭಯದಿಂದ ವನ ಜಲೋಚನೆ ಬೇಡ್ದಳು ಬೇಡ್ದಳು. ವನಿತೆ ಸೈರಂಧ್ರಿ ಕೇಳನು ಜನ ಮನೆಗೆ ಇದಿ, ವಿನಯದಿ ಮಧುವ ನೀನು ವನಿತೆ. ಈಗ ತಾನೇ ನಿನ್ನ ಕರ್ತವ್ಯವನ್ನು ಮುಗಿಸಿ ನಿನ್ನ ಆಲಯವನ್ನು ನೀನು ಸೇರಿಕೊಂಡುಗಳು. ಅವಸರವಾಗಿ ನಿನ್ನನ್ನು ಬರ ಹೇಳಿದೆ. ಏನಮ್ಮ? ಯಾಕೆ ಗೊತ್ತೇ? ಯಾಕೋ ಏನು ಕೆಲವು ಹೊತ್ತಿನ ನಂತರ ನನ್ನ ಆರೋಗ್ಯವೇ ಸರಿಯಾಗಿಲ್ವಮ್ಮ. ಏನಾಯ್ತಮ್ಮ? ಯಾಕೋ ಏನು ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಏನು ಅಂತ ನನಗೆ ಅರ್ಥವಾಗುತ್ತಿಲ್ಲ. ದೇಹದ ಆರೋಗ್ಯವೇ ಕೆಟ್ಟಿದೆ ನನಗೆ. ಹೌದು, ಮನಸ್ಸಿನ ನೆಮ್ಮದಿಗಾಗಿ ಏನು ಮಾಡುವುದು ಅಂತ ನಾನು ಆಲೋಚಿಸಿದೆ. ಏನು ಮಾಡುವುದು ಸ್ವಲ್ಪ ಮಧು ಸೇವಿಸಿದರೆ ಸರಿಯಾದೀತು ಅಲ್ವೇ? ಸರಿ, ನೀನು ಹೇಳಿದ್ದು ನಿಮ್ಮ ಆಗಾಗಿನ ಅಭ್ಯಾಸ. ಹೌದು, ನಿನಗೆ ಗೊತ್ತುಂಟು ತಾನೆ. ಆದ್ರೆ ಏನು ಮಾಡೋಣ ಹೇಳು. ಸಿದ್ಧಪಡಿಸುವುದಕ್ಕೆ ಹೇಳದೆ? ಯಾರಲ್ಲಿ? ಪರಿಚಾರಿಕೆಯರಲ್ಲಿ. ಹೇಳಿದ್ರೆ ಪ್ರಯೋಜನ ಇಲ್ವಮ್ಮ. ಯಾರಲ್ಲಿ ಹೇಳಿದ್ರು ಇಲ್ಲಿ ಮಧು ಇಲ್ಲ, ಮುಗಿದಿದೆ. ಹೌದು. ಹಾಗಾಗಿ ಏನು ಮಾಡುವುದು? ಏನು? ಎಲ್ಲಿಂದ ತರಿಸುವುದು? ಯಾರಿದ್ದಾರೆ ಅಂತ ಆಲೋಚನೆ ಮಾಡಿದಾಗ ಇರುವುದಕ್ಕೆ ಒಂದು ಸ್ಥಳದಲ್ಲಿ ಉಂಟು. ಎಲ್ಲುಂಟಮ್ಮ? ಅಲ್ಲಿ ಹೇಳಿದ್ರೆ ಹೋಗಿ ಬರ್ತೀಯ ನೀನು? ಹೇಳಿ ತಾಯಿ. ನನ್ನ ತಮ್ಮನಾದಂತಹ ಕೀಚಕನಿದ್ದಾನಲ್ಲ, ಅವನ ಬಳಿಯಲ್ಲಿ ಮಧು ಇದೆ. ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಮಧುವನ್ನು ತರ್ತೀಯ. ಯಾರು? ನೀನು. ನಾನು ಸುರುವೆ ಏನನು ಸುರುವೆ ಅಮ್ಮ, ನೀವು ಮಯ ಅಮ್ಮ ಕೇವಲ ದೊಡ್ಡನು ನಿಮ್ಮಯ ತಮ್ಮ ಕೇವಲ ದೊಡ್ಡನು. ಹೆಮ್ಮೆಯು ಕೈ ಕದಿರ ನಿನ್ನೋವಳು, ಹೆಮ್ಮೆಯು ಕೈ ಕದಿರ ನಿನ್ನೋವಳು. ದೇವಿ
ಅಮ್ಮ ನಿಂಬೆ ನಿಮ್ಮಯ ತಮ್ಮ ಕೇವಲ ದುಡ್ಡ ನಿಮ್ಮ ತಮ್ಮ ಕೇವಲ ದುಡ್ಡ ಅಮ್ಮ ಅಮ್ಮ ಅಮ್ಮ, ಸೈರಂದ್ರಿ, ನಾನೊಂದು ವಿಚಾರವನ್ನು ನಿಮ್ಮಿಂದ ಮುಚ್ಚಿಟ್ಟಿದ್ದೆ ತಾಯಿ. ಮುಚ್ಚಿಟ್ಟಿದ್ದೀಯ? ಹೇಳಲೋ ಬೇಡವೋ ಎನ್ನುವಂಥ ಸಂಶಯ ನನ್ನನ್ನು ಕಾಡುತ್ತಾ ಇತ್ತು. ಏನದು? ಹೇಳಿದರೆ ಎಲ್ಲಿ ವೈಮನಸ್ಸಿಗೆ ಎಡೆಯಾಗುತ್ತದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ನಾನು ಮುಚ್ಚಿಟ್ಟಿದ್ದೆ ತಾಯಿ. ವೈಮನಸ್ಸು? ಹೌದಮ್ಮ. ಹೇಗೆ? ನಾನಿಲ್ಲಿ ಬಂದು ಉಳಿದ ದಿವಸಗಳೇ ಬಹಳವಾಯಿತು. ಹೌದು. ಇನ್ನು ಕಳೆಯುವುದಕ್ಕಿರುವಂತಹ ದಿವಸಗಳು ಕೇವಲ ಬೆರಳೆಣಿಕೆ ಮಾತ್ರ. ಸರಿ. ಅಮ್ಮ, ಏನಮ್ಮ? 10 ತಿಂಗಳು ಕಳೆಯಿತು. ಹಾ, ನಾನು ಅವಧಿಯಂತೆ ಇರಬೇಕಾದದ್ದು ಇನ್ನು ಸ್ವಲ್ಪ ದಿವಸಗಳು ಮಾತ್ರ. ಇರ್ಲಿ. ಈ ಅಲ್ಪ ಅವಧಿಯಲ್ಲಿ ಹಾ, ಅಕ್ಕ ತಮ್ಮನಾದಂತಹ ನಿಮ್ಮ ಮಧ್ಯೆ ಹಾ, ನಾನ್ಯಾಕೆ ಭಿನ್ನಾಭಿಪ್ರಾಯ ತಂದಿಡಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಒಂದು ವಿಚಾರವನ್ನು ಹೇಳದೆ ಮುಚ್ಚಿಟ್ಟಿದ್ದೆ. ನಮ್ಮ ಕೀಚಕನ ಬಗ್ಗೆ? ಕೀಚಕನ ಬಗ್ಗೆ. ಏನದು? ನೀವೆಷ್ಟು ಒಳ್ಳೆಯವರು, ಹಾ, ನಿಮ್ಮ ತಮ್ಮ ಹಾ. ಅಷ್ಟೇ ಕೆಟ್ಟವನಾಗಿದ್ದಾನೆ, ಕೆಟ್ಟವನೇ? ದುಷ್ಟನಾಗಿದ್ದಾನೆ ತಾಯಿ. ಹೇಗೆ? ಈ ಕೆಲವು ದಿನಗಳಾಯಿತು ಹಾ, ನನಗೆ ದಾರಿಯಲ್ಲಿ ತಿರುಗಾಡುವುದಕ್ಕೆ ಬಿಡುತ್ತಾ ಇಲ್ಲ. ಏನು ಮಾಡ್ತಾನೆ? ಎಲ್ಲೆಂದರಲ್ಲಿ ಬಂದು ಅಡ್ಡಯಿಸುತ್ತಾನೆ, ಹಾ, ಅಶ್ಲೀಲವಾಗಿ ವ್ಯವಹರಿಸುತ್ತಾನೆ, ಹಾ, ಅವಾಚ್ಯಗಳನ್ನಾಡುತ್ತಾನೆ. ಅಮ್ಮ, ಏನು? ಆತನ ಕಣ್ಣು ತಪ್ಪಿಸಿ ತಿರುಗುವುದೇ ನನಗೆ ಕಷ್ಟಕರವಾಗಿದೆ. ಹಾ, ಈಗ ನಾನು ಏಕಾಂಗಿಯಾಗಿ ಅವನಿದ್ದಲಿಗೆ ನಾನು ಹೋದೆ ಅಂತಾದರೆ ಹಾ, ಬಿಡುತ್ತಾನೇ ಆ ದುಷ್ಟ. ಹ್ಮ್, ಹೆಮ್ಮೆಗಾರನಾಗಿ ಹ್ಮ್. ನನ್ನ ಮೈ ಮೇಲೆ ಕೈ ಇಕ್ಕಿ ಅನ್ನು ತಾಯಿ. ಯಾಕೆ ಈ ವಿಚಾರವನ್ನು ನನಗೆ ಮೊದಲೇ ಹೇಳಲಿಲ್ಲ ನೀವು? ಹೇಳುವುದಲ್ಲ ಎನ್ನುವ ಹಾಗೆ. ಹಾ, ಇವತ್ತಲ್ಲ ನಾಳೆ ನಾನಿಲ್ಲಿಂದ ಹೊರಟು ಹೋಗುವವಳು. ಹಾ, ನಿಮ್ಮ ತಮ್ಮನ ದುರ್ಗುಣವನ್ನು ನೀವೇ ತಿಳಿದುಕೊಂಡರಾಯಿತು. ಹಾ, ನಾನಾಗಿ ನಿಮ್ಮಲ್ಲಿ ಹೇಳಿ ಹ್ಮ್. ನಾಳೆ ನೀವು ಯಾಕೆ ಜಗಳವಾಡಿಕೊಳ್ಳಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ನಾನು ಸುಮ್ಮನುಳಿದೆ ತಾಯಿ. ಓಹೋ. ಈಗ ನೀವಲ್ಲಿಗೆ ನನ್ನನ್ನು ಕಳಿಸಿಕೊಟ್ಟರೆ ಹಾ, ಆ ನಿಮ್ಮ ತಮ್ಮ ಹಾ. ತಮ್ಮ? ನನ್ನ ಮಾನ ಕಳೆಯುವುದಕ್ಕೆ ಯತ್ನಿಸಿಯಾರು. ಹಾ, ಹಾ. ಒಂದೊಮ್ಮೆಗೆ ಅಂತ ಕೆಟ್ಟ ಕೆಲಸಕ್ಕೆ ಅವನು ಮುಂದಾದ ಅಂತ ಆದರೆ ಆದ್ರೆ ಏನಾಗುತ್ತದೆ? ಏನಾಗುತ್ತದೆ ಅಲ್ಲಮ್ಮ? ಮತ್ತೆ ಏನೂ ಆಗಬಹುದು. ಏನಾಗಬಹುದು? ಮೊದಲೇ ನಾನು ನಿಮ್ಮಲ್ಲಿ ತಿಳಿಸಿದ್ದೇನೆ, ಹೌದು, ನನಗೆ ಪತಿಗಳು 5 ಜನ ಗಂಧರ್ವರು ಎನ್ನುವ ಹಾಗೆ, ಗೊತ್ತಿದೆ ನನಗೆ. ನನ್ನನ್ನು ರಕ್ಷಣೆ ಮಾಡುತ್ತಾರೆ ಎನ್ನುವ ಹಾಗೆ. ಹಾ, ನಿಮ್ಮ ತಮ್ಮನಿಂದ ನನಗೆ ಅಪಾಯವಾಗುವ ಸ್ಥಿತಿ ಬಂದರೆ ಏನಾಗುತ್ತದೆ? ನನ್ನ ಪತಿಗಳು ನಿಮ್ಮ ತಮ್ಮನ ಹಾ, ತಮ್ಮನ ಪ್ರಾಣ ತೆಗೆದಾರೆ. ಒಂದೊಮ್ಮೆಗೆ ಹಾಗಾಗಿ ಹೋದರೆ ಪ್ರಾಣ ತೆಗೀತಾರೆ. ಹೌದಮ್ಮ, ನಿನ್ನ ಗಂಡಂದಿರು ನನ್ನ ತಮ್ಮನ ಪ್ರಾಣ ತೆಗೀತಾರೆ. ಸತ್ಯಮ್ಮ. ಹೋಗಲಿ ಬಿಡು. ಎನಗೆ ನಿನ್ನವರಿಂದ ಏನೋ എന്നോಡು ಸಲುಗೆಯ ನಿನಗೆ ಇದು ಲಲನೆ ನಿನ್ನಿಂದ ಬಳಲಿಕೆಯನು ಕಂಬಿ ಕಂಡಿರದೆ ನಡೆ 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 ಎಲ್ಲೋ ತಮ್ಮನ ಮನೆಗೆ ಹೋಗಿ ಮದುವನ್ನು ತಾ ಅಂತ ಹೇಳಿದ್ರೆ ನಿನಗಾಗುವುದಿಲ್ಲ ಅಲ್ವೇ? ಇಲ್ಲ, ನೀನು ಯಾರು ಅಂತ ನಿನಗೆ ಗೊತ್ತುಂಟ? ನಿನಗೆ ನಾನು ಯಾರು? ಇಲ್ಲಿಗೆ ನೀವಿಲ್ಲಿಯ ಮಹಾರಾಣ, ನೀನು ಈಗ ನಿಮ್ಮ ಆಳು. ನಾನು ಹೇಳಿದ್ದು ಆಜ್ಞೆ ನೀನು ಮಾಡಬೇಕಾದ್ದು. ಆದರೆ ಬೇಡ ತಾಯಿ, ನಿಮಗೆ ಬೇಕಾದದ್ದು ಮಧು ಅಲ್ವೇ? ನಮ್ಮ ಹೌದು, ಮದುವೆ. ಬೇರೆ ಯಾರಾದ್ರೂ ಹೆಣ್ಣು ಮಕ್ಕಳು ತಂದ್ರೆ ಆಯ್ತಲ್ಲ, ಬೇರೊಬ್ಬಳನ್ನು ಕಳಿಸಿಕೊಡಿಯಮ್ಮ. ಬೇರೆ ಯಾರಾದ್ರೂ ಆದ್ರೆ ನಿನ್ನನ್ನು ಯಾಕೆ ನಾನು ಕರೆಯುತ್ತೇನೆ? ನನಗೆ ನೀನೇನು ಹಿತೋಪದೇಶ ಹೇಳುವುದೇ? ನನಗೆ ಅಗತ್ಯ ಉಂಟ ನಿನ್ನ ಮಾತು? ಅಗತ್ಯವೇ ಇಲ್ಲ. ನಿನ್ನನ್ನು ಕೇಳಿ ಆಗಬೇಕು ಅಂತಿಲ್ಲ. ಒಂದು ವೇಳೆ ಅಂತಹ ಅನಾಹುತ ನನ್ನ ತಮ್ಮನ ಜೀವನದಲ್ಲಿ ಬಂದರೆ ಬರಲೇ ಅವನಿಗೆ ಸಾವಿರ ಸಾಯಿಲಿ. ಬೇಡ ತಾಯಿ, ಇಷ್ಟು ದಿವಸ ಈ ಮನೆಯಲ್ಲಿ ನಾನು ಆಶ್ರಯವನ್ನು ಪಡೆದಿದ್ದೇನೆ, ಅನ್ನ ಉಂಡಿದ್ದೇನೆ. ಈ ಮನೆಯಲ್ಲೇ ನನ್ನ ದೆಸೆಯಿಂದಲಾಗಿ ಒಬ್ಬನ ಪ್ರಾಣ ಹೋದರೆ ನನಗೆ ಅಪವಾದ ಬಂದಿತ್ತಮ್ಮ. ನನಗೆ ನನ್ನ ಮಾತು ಮುಖ್ಯ. ನನ್ನ ಮಾತು ನಡೆಯಬೇಕು. ನಾನು ಹೇಳಿದ ಮಾತು ನಡೆಯಬೇಕು, ನಡೆಸಿಕೊಡಬೇಕು ನೀನು. ಹಾಗಾಗಿ ನೀನು ಹೋಗಲೇತಕ್ಕದ್ದು, ಮರು ಮಾತನಾಡಬೇಡ. ಇಲ್ಲ. ಯಾಕೆ ಗೊತ್ತಾ? ಒಂದು ವೇಳೆ ಹೋದ್ರೆ ನಿನಗೆ ಏನಾದರೂ ಅನಾಹುತವಾಗುತ್ತದೆ, ಏನಾದರೂ ತೊಂದರೆ ಆದೀತು ನನ್ನ ತಮ್ಮನಿಂದ ಅಂತಲ್ವಾ? ಆಗಬೇಕು ನಿನಗೆ, ಆಗಲೇಬೇಕು. ಯಾಕೆ ಗೊತ್ತಾ? ಆಗುವುದಕ್ಕೆ ಕಾರಣ ಈ ನಿನ್ನ ರೂಪ. ಅದನ್ನು ಕಂಡು ಅವ ಮರಳಾಗಿದ್ದಾನೆ. ಹಾಗಾಗಿ ಅದನ್ನು ನೀನು ಅನುಭವಿಸಲೇಬೇಕು. ನನ್ನ ಆಜ್ಞೆಯನ್ನು ನೀನು ನಡೆಸಿಕೊಡತಕ್ಕದ್ದು. ಇಲ್ಲ, ಹೋಗಬೇಕು. ನಾನಿಲ್ಲಿ ನಿಮ್ಮಲ್ಲಿ ಆಶ್ರಯವನ್ನು ಪಡೆಯುವಂತ ಹೊತ್ತಿನಲ್ಲಿ ನಿಮ್ಮಲ್ಲಿ ಬೇಡಿಕೊಂಡಿದ್ದೇನೆ. ಗೊತ್ತು.
ಪರಶಯ್ಯ ಪ್ರವೇಶ, ಪರಪುರುಷನ ಸೇವೆ, ಪರೋಚ್ಚಿಷ್ಟ ಗುಂಜನ, ಇದನ್ನು ನಾ ಮಾಡುವವಳೆಲ್ಲ ಎನ್ನುವ ಹಾಗೆ ಇದನ್ನು ನಡೆಸಿಕೊಡುವುದಿಲ್ಲ, ಈ ಕೆಲಸಗಳನ್ನು ನಿನ್ನಲ್ಲಿ ಹೇಳುವುದಿಲ್ಲ ಎನ್ನುವ ಮಾತನ್ನು ಕೊಟ್ಟೇ ನೀವು ನನ್ನನ್ನು ಇರಿಸಿಕೊಂಡವರು. ಹೇಳಿದ್ದೇನೆ, ಹೌದು. ಈಗ ನೀವೇ ನನ್ನನ್ನು ಪರಪುರುಷನ ಮನೆಗೆ ಕಳಿಸಿಕೊಡುವಿರಾ ತಾಯಿ? ಪರಪುರುಷ ಅಂತ ಯಾಕೆ ತಿಳಿತೆ? ನನ್ನ ತಮ್ಮನ ಮನೆಗೆ ಹೋಗು ಅಂತ ಹೇಳಿದ್ದು, ಪರಪುರುಷನ ಮನೆಗಲ್ಲ. ನನಗವನು ಪರಪುರುಷ ತಾನೆ, ಕಾಮುಕನೂ ಆಗಿದ್ದಾನೆ. ಹೌದು. ಪರಶಯ್ಯ ಅಂತ ಹೇಳಿದ್ರೆ ಅವರ ಜೊತೆಯಲ್ಲಿ ಮಲಗಲಿಕ್ಕೆ ಹೋಗು ಅಂತ ಹೇಳುವುದಲ್ಲ, ನಾನು ಮದುವನ್ನು ತರಲಿಕ್ಕೆ ನೀನು ಹೋಗು ಅಂತ ನಾನು ಹೇಳ್ತಾ ಇರುವುದು. ಆದರೆ ದುರುಳನು ಕಾಮುಕತನದಿಂದಲಾಗಿ ನನ್ನ ಮೈ ಮೇಲೆ ಕೈ ಇಕ್ಕಿ ನನ್ನ ಅಪ್ಪಣೆಯನ್ನು ಮೀರುವುದಕ್ಕೆ ಸಾಧ್ಯವಿಲ್ಲ, ನೀನು ಹೋಗಲೇಬೇಕು ಅಲ್ಲಿಗೆ. ತಾಯಿ, ಮಗಳಂತೆ ನೋಡಿಕೊಳ್ಳುತ್ತೇನೆ ಎನ್ನುವಂತ ಮಾತನ್ನು ಕೊಟ್ಟು ಇರಿಸಿಕೊಂಡಿದ್ದೀವಿ. ನಿಮಗೊಬ್ಬಳು ಮಗಳಿರುತ್ತಿದ್ದರೆ ಆ ಮಗಳನ್ನು ಕಾಮುಕನ ಮನೆಗೆ ನೀವೇ ಕಳಿಸಿಕೊಡುವಿರಾ ತಾಯಿ? ಕೈ ಜೋಡಿಸುತ್ತೇನಮ್ಮ, ನನ್ನ ಮಾನ ಉಳಿಸಿಕೊಡಿ ತಾಯಿ. ಮಗಳನ್ನು ನನ್ನ ಮಗಳಾದ್ರೂ ಕಳಿಸಿಕೊಡ್ತಿದ್ದೆ ನಾನು. ಯಾಕಂದ್ರೆ ನನಗೆ ಯಾವ ಬೇಕು? ನನ್ನ ತಮ್ಮ ಬೇಕು. ಈಚೆ ನಾವು ಹೋಗುವುದಿಲ್ಲ, ಅಲ್ಲಿಗೆ ನೀನು ಹೋಗ್ಲೇಬೇಕು. ನಾವು ಹೋಗುವುದಿಲ್ಲ, ನನ್ನ ಅಪ್ಪಣೆ ನಾವು ಹೋಗುವುದಿಲ್ಲ, ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ತಮ್ಮಯ್ಯ ನಾವು ಹೋಗುವುದಿಲ್ಲ ತಾಯಿ, ನಾವು ಹೋಗುವುದಿಲ್ಲಮ್ಮ. ಬೇರೆ ಯಾರನ್ನಾದ್ರೂ ಕಳಿಸಿಕೊಡಿ, ನಾವು ಹೋಗುವುದಿಲ್ಲ. ನಿನ್ನ ಉಪದೇಶ ನನಗೆ ಅಗತ್ಯ ಇಲ್ಲ. ಇಲ್ಲ ನಾವು ಹೋಗುವುದಿಲ್ಲ. ಬೇಡ ತಾಯಿ, ಬೇಡ ತಾಯಿ, ನಾವು ಹೋಗುವುದಿಲ್ಲ, ನಾವು ಹೋಗುವುದಿಲ್ಲ ತಾಯಿ, ಹೋಗುವುದಿಲ್ಲ. ಎಂದ ಮಾತನು ಕೇಳಿ ನೊಂದು ಪಾಂಚಾಲನೆ ನಂದನೆ ಮಧುವಿಗೆಲ್ದು ಹೊಂದಳಿಕೆಯ ಗೊಂಡು ಹೊಂದಳಿಗೆಯಗೊಂಡು ನಿಂದಣ ಶ್ರೀ ಗೋವಿಂದ ರಚಿಪುದಿಂದ ಶ್ರೀ ಗೋವಿಂದ ರಚಿಪುದಿಂದಳು ಗೋವಿಂದ ಎಂತಹ ದುಸ್ಥಿತಿ ನನ್ನ ಪಾಲಿಗೆ ಬಂತೆನ್ನುವುದನ್ನು ನೋಡು ಭಗವಂತ, ನೋಡು. ಯಾವ ಪವಿತ್ರಾತ್ಮನಾಗಿರುವಂತಹ ಕುಂತಿ ದೇವಿಯ ಪಾದ ಸೇವೆಯನ್ನು ಮಾಡಿ ನಾನು ಸಂತೋಷವನ್ನು ಹೊಂದುತ್ತಿದ್ದೇನೋ ಅಂತಹ ನಾನು ನನಗಿಂತಲೂ ನಿಕೃಷ್ಟಳಾಗಿರುವಂತಹ ಈ ಸುದೇಶಿನಿಯ ಸೇವೆ ಮಾಡುವಂತಹ ಸ್ಥಿತಿ ಬಂತು. ಆದರೂ ನಾನು ನೋಯಲಿಲ್ಲ. ಇದು ನಮ್ಮ ಪಾಲಿಗೆ ಧರ್ಮ, ನಮ್ಮ ಅಜ್ಞಾತವಾಸ ಎಂದು. ಆದರೆ ನಾನು ದ್ರೌಪದಿಯೇ ಆಗಿರುತ್ತಿದ್ದರೆ ನನ್ನ ಕಾಲಬುಡದಲ್ಲೂ ನಿಲ್ಲುವುದಕ್ಕೆ ಇವಳಿಗೆ ಅಧಿಕಾರವಿಲ್ಲ. ಅಂತಹ ಇವಳು ಅಧಿಕಾರ ದರ್ಪದಿಂದ ನನ್ನ ಕುತ್ತಿಗೆ ಕೈ ಎಕ್ಕಿ ದೂಡಿ ಬಿಟ್ಟಳು. ಕೃಷ್ಣ, ದೂಡಿ ಬಿಟ್ಟಳು. ಈ ಅವಮಾನವನ್ನು ಮಾತ್ರ ಸಹಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಭಗವಂತ. ನೋಡು, ಆಡಿದ ಮಾತಿಗೆ ತಪ್ಪುವ ಹೆಂಡ ಕೊಡುಕರ ಈ ಮನೆಯ ಸಹವಾಸ ಸಾಕು ಭಗವಂತ, ಸಾಕು. ಹೊರಟಿದ್ದೇನೆ ನಾನು ಮಧು ತರುವುದಕ್ಕೋಸ್ಕರವಾಗಿ. ನಾನು ಏಕಾಂಗಿಯಾಗಿ ನಾನಲ್ಲಿಗೆ ಹೋದರೆ ಅವ ಏನು ಮಾಡುತ್ತಾನೆ ಎನ್ನುವಂತ ಕಲ್ಪನೆ ನನಗಿದೆ. ಕಾಮಾಂಧನಾದಂಥ ಆತ ನನ್ನ ಮೈ ಮೇಲೆ ಕೈಯಕ್ಕಿಯಾನು. ಇಲ್ಲ ಸ್ವಾಮಿ, ಒಂದೊಮ್ಮೆಗೆ ಆ ದುಷ್ಟ ನನ್ನ ಮೈ ಮೇಲೆ ಕೈ ಎಕ್ಕುವುದಕ್ಕೆ ಬಂದರೆ ನಾ ಪ್ರಾಣ ಕಳೆದುಕೊಳ್ಳುತ್ತೇನೆ. ವನವಾಸದ ಸಂದರ್ಭದಲ್ಲಿ ನನ್ನಲ್ಲಿಗೆ ಬಂದು ನೀನೊಂದು ಮಾತನ್ನು ಕೊಟ್ಟಿದ್ದೆ, ಅಳಬೇಡ ತಂಗಿ, ನಿನ್ನ ಒಂದೊಂದು ಕಣ್ಣೀರ ಹನಿಗೆ ಸರಿಯಾಗಿ ನಿನ್ನ ವೈರಿಗಳ ಹೆಂಡತಿಯರ ಕಣ್ಣಿನಿಂದ 1000 ಹನಿಗಳನ್ನು ಉದುರಿಸುತ್ತೇನೆ ಎಂದು ಭಗವಂತನಾದ ನೀ ನನಗೆ ಕೊಟ್ಟ ಮಾತು. ಆ ಮಾತನ್ನು ಉಳಿಸಿಕೊಡುವುದಕ್ಕೋಸ್ಕರವಾಗಿ ಅದು ನನ್ನ ಮಾನವನ್ನು ಉಳಿಸುತ್ತ ಭಗವಂತ. ನೋಡು, 1000 ಋತ್ವಿಜರು ಸೇರಿರುವಂತಹ ಸಭಾ ಮಂಟಪದಲ್ಲಿ ರಾಜಸೂಯಾತ್ಮರ ನಡೆಯುತ್ತಿರುವಂತಹ ಕಾಲದಲ್ಲಿ
ಪುರೋಡಾಶ ಚರು ತುಪ್ಪವನ್ನು ಹಿಡಿದಿರುವಂತಹ ಬಂಗಾರದ ಪಾತ್ರೆಯನ್ನು ಹಿಡಿದ ಕೈಗಳಿದು. ಈ ಕೈಗಳಲ್ಲಿ ಈಗಲೂ ಬಂಗಾರದ ಪಾತ್ರೆಯನ್ನು ನಾನು ಹಿಡಿದಿದ್ದೇನೆ. ಆದರೆ ಇದು ಹೆಂಡದ ಮಡಿಕೆ. ಅಕ್ಷಯ ಪಾತ್ರೆಯನ್ನು ಹಿಡಿದಂತ ಕೈಗಳಿದು, ಚಿನ್ನದ ಪಾತ್ರೆಯನ್ನು ಹಿಡಿದ ಕೈಗಳಿದು, ಹೆಂಡದ ಮಡಿಕೆಯನ್ನು ಹಿಡಿಯುವ ಕಾಲ ಬಂತು. ಸಾಕು ಸ್ವಾಮಿ, ಈ ಅಜ್ಞಾತವಾಸವೇ ಸಾಕು ಸಾಕು. ಅವತ್ತು ಸಭಾ ಮಧ್ಯದಲ್ಲಿ ಕೂಗಿ ಕರೆದಾಗ ನೀನೇ ನನ್ನ ಮಾನವನ್ನು ಕಾಪಾಡಿದೆ. ಆದರೆ ನೋಡು, ಇಲ್ಲಿ ನಿನ್ನನ್ನು ಸ್ತುತಿಸುವುದಕ್ಕೂ ನನಗೆ ಅವಕಾಶವಿಲ್ಲವಾಗಿದೆ. ನಾನು ಅಜ್ಞಾತದಲ್ಲಿದ್ದೇವೆ. ಎಲ್ಲಿ ಆದರೂ ನಾನು ನಿನ್ನನ್ನು ಪರಿಪರಿ ಸ್ತುತಿಸುತ್ತಾ ಇರುವುದನ್ನು ಯಾರಾದರೂ ಕಂಡರೆ ನಾವು ಜ್ಞಾತರಾಗುತ್ತೇವೆ. ನಾನೇನು ಮಾಡಲಿ? ಹೇ ಗೋವಿಂದ, ಹೇ ಗೋಪಾಲಕ, ಹೇ ಕೃಪಾ ಜನನಿದೆ, ಹೇ ಸಿಂಧು ಕನ್ಯಾಪತೆ, ನನ್ನ ಮಾನವನ ನೀನೇ ಕಾಪಾಡಬೇಕು. ಕೃಷ್ಣ ಕೃಷ್ಣ ಕೃಷ್ಣ. ಶ್ರೀ ಗೋವಿಂದ ಶ್ರೀ ಗೋವಿಂದ ರಕ್ಷಿಬೋ ಕಾಣಿಸಿಕೊಳ್ಳುತ್ತಾ ಇದ್ದಾನೆ ಭಗವಂತನಾಗಿರುವಂತಹ ಸೂರ್ಯನಾರಾಯಣ. ಅಕ್ಷಯ ಪಾತ್ರೆಯನ್ನು ಕೊಟ್ಟು ನನ್ನ ಮಾನವ ನಮ್ಮನ್ನು ಹರಿ ಗೋವಿಂದ ರಕ್ಷಿಬೋ ಸೂರ್ಯನಾರಾಯಣನು ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾನೆ. ಆ ಸೂರ್ಯನಾರಾಯಣನಲ್ಲದೆ ಕ್ಷಿಪ್ರ ಫಲಕಾರಿಯಾಗಿರುವವನು ಈ ಪ್ರಪಂಚದಲ್ಲಿ ಮತ್ತೊಬ್ಬನಿಲ್ಲ. ನಮಸ್ಕಾರ ಪ್ರಿಯನು ಭಾನು. ಆ ಕರ್ಮ ಸಾಕ್ಷಿಯಾದಂಥ ಭಗವಂತನೇ ನನ್ನ ಪತಿವ್ರತಾ ಧರ್ಮವನ್ನು ಕಾಪಾಡಿಕೊಡಬೇಕಾದವನು. ನಾವು ವನವಾಸದಲ್ಲಿರುವಾಗ ಅಕ್ಷಯ ಪಾತ್ರೆಯನ್ನು ಕರುಣಿಸಿ ನಮ್ಮ ಕಷ್ಟಗಳನ್ನು ನೀಗಿಸಿರುವಂತೆ ಹೇ ಸೂರ್ಯನಾರಾಯಣ, ನೀನೇ ನನ್ನನ್ನು ಕಾಪಾಡು ಸ್ವಾಮಿ. ಜಗಕ್ಕೆ ನೀನೊಂದು ಕಣ್ಣಾಗಿರುವೆ, ಮೇಣಿ 2 ಪಥದಲ್ಲಿ ಸಂಚರಿಸುವೆ, 3 ಮೂರ್ತಿಗಳ ಸಾಕಾರ ರೂಪನಾಗಿರುವೆ. ಚತುರ್ವೇದಗಳು ನಿನ್ನೊಡಗಿಹುದು, 5 ಅಂಗಗಳು ನಿನ್ನಿಂದ ವರ್ತಿಸುವವು, 6 ಋತುಗಳನ್ನಾಗಿ ಪ್ರಕೃತಿಯ ನೀ ಪರಿವರ್ತಿಸುವೆ, 7 ಅಶ್ವಗಳ ಕೊಂಡು ರಥದಿಂದ ಸಾಗುವೆ, ಅಷ್ಟ ದಿಕ್ಪಾಲಕರಿಗೆ ನೀ ತೇಜೋಮಯನು, ನವಗ್ರಹಗಳಲ್ಲಿ ನೀ ಮುಖ್ಯನು, 10 ದಿಕ್ಕುಗಳ ತೊಳಗಿ ಬೆಳಗಿಪ್ಪನು. ಇದು 100 ಯೋಜನೆ ವಿಸ್ತಾರವಾಗಿ ಕಾಣಿಸಿಕೊಳ್ಳುತ್ತಾ, 1000 ಕಿರಣಗಳೆಂದೊಪ್ಪಿಸುತ್ತಾ, 1,00,000 ಯೋಜನದಲ್ಲಿ ಬೆಳಗುತ್ತಾ, ಅನಂತದಲ್ಲಿ ಕಾಣಿಸಿಕೊಳ್ಳುವ ಹೇ ಸೂರ್ಯನಾರಾಯಣ, ನನ್ನ ಮಾನವನ್ನು ಕಾಪಾಡು ಸ್ವಾಮಿ, ನನ್ನ ಮಾನವನ್ನು ಕಾಪಾಡು ಕಾಪಾಡು. ಪರಿಬರದಿ ಜಗನ ಬಳಿಗೆ ಬರುತ್ತೀರೆ ಮತ ತರುಣಿಯ ದೂರದೊಡಿಗಿಸಿ ಬೆರಗಾಗುತ್ತಮನು ತುರ್ತ ಬಾರೆ ಭಾಮಣಿ ಬಾರೆ ಸ್ಮರಣದಗಿರಿ ಬಾರೆ ಬಾಬಾ
ತೊದೆದೊಗೆಲ್ಲದು ನೀ ಚದುರೆ ಬೆಂಬಲವಾಗಿ ಬದುಕಿಸಿದನುವ ಚದುರೆ ಬೆಂಬಲವಾಗಿ ಬದುಕಿಸಿದನುವ ಬಾರೆ ಬಾಬಾರೆ ಬಾರೆ ಬಾಬಾ ಮಣಿಯ ಬಾರೆ ಭಾಮಾಮಣಿಯೇ, ಸ್ಮರಣರಗಿಣಿಯೇ, ಸೈರಂದ್ರಿ, ನನ್ನ ಅಂತರಂಗದ ಅರಗಿಣಿ ನೀನು. ನಿನ್ನ ನಿರೀಕ್ಷೆಯಲ್ಲಿಯೇ ನಾನಿದ್ದೆ. ನನ್ನ ಅಂತರಂಗ ನಿನಗೆ ತಿಳಿಯಿತೆ. ಕೀಚಕನ ಮನಸ್ಸು ಏನು ಅನ್ನುವುದನ್ನು ಅರ್ಥ ಮಾಡಿಕೊಂಡು ನನ್ನ ಆಸೆಯನ್ನು ಪೂರೈಸುವುದಕ್ಕಾಗಿ ನೀನು ಬಂದೆಯ. ಕಲಿ ಕೀಚಕನ ಸಾಮರ್ಥ್ಯಕ್ಕೆ ಒಲಿಯದೇ ಇದ್ದಂತಹ ಹೆಣ್ಣುಗಳಿಲ್ಲ. ಅದರಿಂದ ನೀನು ಹೊರತಾಗುವುದಕ್ಕೆ ಎಲ್ಲಿ ಸಾಧ್ಯ ಹೇಳು? ನನಗಾಗಿ ಬಂದಂತಹ ನೀನು ದೂರ ನಿಲ್ಲುವುದು ಯಾಕೆ ಹೇಳು? ಮದನನೆಂಬ ದುರಾತ್ಮ, ಅವನ ಕೈಯಲ್ಲಿ ಕಬ್ಬಿನ ಬಿಲ್ಲು, ಸಿಂಜಿನ ದುಂಬಿಗಳ ಹಿಂಡು, ಬತ್ತಳಿಕೆಯಲ್ಲಿ 5 ಬಾಣಗಳು, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀರೋತ್ಪಲ ಅನ್ನುವಂತಹ ಪಂಚಶರ. ಆ ಶರವನ್ನು ನನ್ನ ಎದೆಗೆ ಉರಿ ಇಟ್ಟು ಹೊಡೆದಿದ್ದಾನೆ. ಅವನ ಶರದ ಉರಿಗೆ ಬಳಲಿ ಬೆಂಡಾಗಿ ಹೋಗಿದ್ದೇನೆ. ಆ ಉರಿ ಶಮನವಾಗಬೇಕು ಅಂತಾದರೆ ನಿನ್ನ ನಳಿತೋಳುಗಳ ಬಿಸಿ ಅಪ್ಪುಗೆ ನನಗಾಗಬೇಕು. ನಿನ್ನ ತುಟಿಯಲ್ಲಿರುವಂತಹ ಮಧುವನ್ನು ನನ್ನ ಬಾಯಿಗಳಿಗೆ ನೀನು ಕೊಡಬೇಕು. ಬಾ ಬಾ, ನನ್ನ ದೇಹದ ಆ ಬಿಸುವನ್ನು ತಣಿಸು. ಕೆಲವ ಮೋದಗೆ ಮಾಯ ಹುಡುಗಪ್ಪುದಿ ಮಾತು ತನುಗೆಯೇ ನಿನಗೆ ಮರಣವನ್ನೆಯೊಳಗಿನಿದು ಮರಣ ಬೇಕೆಂಬಾದೆಯಿರ ಶೂಲದಲ್ಲಿ ಬಿದ್ದು ಹರಣವನ್ನು ಕೊಡು ಯಮಗೆ ಬರಿದೆಗಳ ಹದಿರು ಎಲವ ಮಾತಗೆಯ ನಿನಗೆ ಸಲುಗೆ ಎನ್ನುವುದು ಮಿತಿ ಮೀರಿ ಹೋಗಿದೆ. ನೀನು ಕಂಡ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಇಂತಹ ಮೆರೆದಾಟವ ಮಾಡಿ ನನಗೆ ಅಭ್ಯಾಸವಾಗಿರಬೇಕು. ನಾನಂತ ಹೆಣ್ಣಲ್ಲ. ಎಚ್ಚರಿಕೆಯಿಂದ ವ್ಯವಹರಿಸು. ಏನು ನಿನಗೆ ಪ್ರಾಣ ಹೆಚ್ಚಾಯಿತೇನು? ಯಾಕೆ? ನಿನಗೆ ಮರಣ ಬೇಕೆನ್ನುವಂತ ಆಸೆ ಇದ್ದರೆ ನೋಡಲ್ಲಿ, ಪಾಪಿಗಳನ್ನು ನರಕಕ್ಕೆ ಕಳಿಸುವುದಕ್ಕೋಸ್ಕರವಾಗಿ ಶೂಲವನ್ನ ಇರಿಸಿದ್ದಾರೆ. ಆ ಶೂಲದ ಮೇಲೆ ಹೋಗಿ ಬಿದ್ದು ಸಾಯು. ನೀನು ಸಿಕ್ಕ ಮೇಲೆ ಶೂಲದ ಮೇಲೆ ಏನು? ಆ ಮರಣದ ಬಾವಿಗೆ ಬೇಕಾದ್ರೆ ಹೋಗಿ ಬೀಳ್ತೇನೆ. ಕೇಳು, ನಿನ್ನಲ್ಲಿ ಸಲುಗೆ ಮಾತಾಡುವುದಕ್ಕಾಗಿ ನಾ ಬಂದವಳಲ್ಲ. ಮತ್ತೆ ನಿನ್ನ ಅಕ್ಕನ ನಾನು ಕಳಿಸಿಕೊಟ್ಟಿದ್ದಾಳೆ. ಯಾಕೆ? ಅವಳಿಗೆ ಏನೋ ತಲೆನೋವಂತೆ, ಕುಡಿದು ಮತ್ತೆ ಇರಬೇಕಂತೆ. ಅದಕ್ಕೆ ಅಲ್ಲಿ ನಿನ್ನ ಅಕ್ಕನಿಗೆ ತಲೆನೋವು. ಇಲ್ಲಿ ಬಂದು ನೋಡಿದರೆ ನೀ ತಲೆ ಸರಿಯಿಲ್ಲದಂತೆ ವರ್ತಿಸುತ್ತಾ ಇರುವೆ. ಒಂದು ಸತ್ಯ ಆಯಿತು. ಏನು? ಈ ನಿಮ್ಮ ಕುಟುಂಬದವರಿಗೆ ತಲೆ ಸರಿ ಇಲ್ಲ ಎನ್ನುವ ಹಾಗೆ. ತಲೆ ಸರಿ ಇಲ್ಲದ ಕುಟುಂಬಕ್ಕೆ ಬಂದು ಸೇರಿದವರಿಗೆ ತಲೆ ಸರಿ ಉಂಟಾ? ಏನು ಮಾಡೋಣ? ಈ ಕಾಲಕ್ಕೆ ಗೊತ್ತಾಗಿರುವುದು ನನಗೆ. ಇದು ನಿನ್ನಕ್ಕನಿಗೆ ಕುಡಿದು ಮತ್ತೆ ಇರುವುದಕ್ಕೆ ಮಧು ಬೇಕಾಗಿದೆ, ಕೊಡುಕೊಂಡು ಹೋಗುತ್ತೇನೆ. ನಿನ್ನ ತಲೆಗೆ ಅಡರಿತಲ್ವಾ? ಕಲಿಕೀಚನಕನ ಹೆಸರು ಕೇಳಿದ್ರೆ ಎದೆ ಒಡೆದು ಸತ್ತವರು ಎಷ್ಟೋ ಮಂದಿ. ಅದರಲ್ಲಿ ಏನೋ ಒಬ್ಬಳು ಸೌಂದರ್ಯವತಿ ಅಂತ ಭಾವಿಸಿ ನಿನ್ನ ರೂಪಕ್ಕೆ ಮರುಳಾಗಿ ನಿನ್ನ ಅಂಗಸುಖವನ್ನು ಕೇಳಿದ್ರೆ ನಿನ್ನದು ಕೆಟ್ಟೆಟ್ಟೆ ಮೆನೆಗಟ್ಟೆ. ಮಧುವಿಗೆ ಬೇಕಾಗಿ ಬಂದವಳು ನೀನು. ಆ ಮಧು ಎಲ್ಲಿಂಟು ಗೊತ್ತುಂಟ? ನನ್ನ ತುಟಿಯಲ್ಲಿ ಉಂಟು. ಈ ತುಟಿಯಲ್ಲಿದ್ದಂಥ ಮಧುವನ್ನು ಹೀರುವುದಕ್ಕೆ ನೀನು ಬರಬೇಕು. ನಿನ್ನ ಗಂಡಂದಿಗೂ ಮತ್ತೊಬ್ಬರದ್ದು ಹೇಳಿದರೆ ಅವರೇನು 1000 ಮಂದಿಯನ್ನು ಕೊಂದವ ನಾನು. ಏಕಾ ಇನ್ನು ಸಹನೆ ಇಲ್ಲ, ಸೈರಣೆ ಇಲ್ಲ. ಇದು ನನ್ನ ಜಾಗ.
ಬೆನ್ನಟ್ಟಿ ಹೋದೆ. ವಿರಾಟನ ಸಭಾಸದನಕ್ಕೆ ಬಂದೆ. ಇನ್ನೇನು ಅವಳ ಮೈ ಮೇಲೆ ಕೈ ಮಾಡಬೇಕು ಎಂಬಷ್ಟರಲ್ಲಿ ಯಾರದು ಬಂದು ನನ್ನ ಸೊಂಟಕ್ಕೆ ಒಂದು ಮೆಟ್ಟಿದ್ದಾನೆ ಸ್ವಾಮಿ. ಇನ್ನು 1 ತಿಂಗಳು ಏಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಸರಿಯಾಗಿ ಯಪ್ಪ, ಸೊಂಟ ಸರಿ ಇಲ್ಲದಿದ್ರೆ ಹುಡುಗಿಯರ ಸುದ್ದಿ ಬೇಕು. ಇನ್ನು 1 ತಿಂಗಳು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸ್ವಲ್ಪ ಪಂಡಿತರಲ್ಲಿ ಆಯುರ್ವೇದ ಮದ್ದು ಎಲ್ಲ ತರಿಸಿ ಸೊಂಟ ಸರಿಯಾದ ಮೇಲೆ ಸೈರಂಧ್ರಿಯನ್ನು ನೋಡಬೇಕು. ಮೊದಲು ಪಂಡಿತರು ಮತ್ತಿಂದಳಭುಜ ಶಿವ 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 ಶಿವನೇ ಇನ್ಯಾರಿಗೆಂಬೆ ನಾನು ಕಳನು ಪತ್ರವನು ಶಿವನೇ ಇನ್ನಾರಿಗೆಂಬೆ ನಾನು ತುಂಬನೇ ಕಂಡರಿವರಿಲ್ಲ ಆದ ಎಲ್ಲವನಿ ಕೆಡಗಿ ಹೋದನಲ್ಲ ಶಿವನೇ ಇನ್ನಾರಿಗೆಂಬೆ ನಾನು ಶಿವನೇ ಆ ದುಷ್ಟನನ್ನ ಬೆನ್ನಟ್ಟಿದಾಗ ನಿರ್ಜನವಾದ ನಾ ಪ್ರದೇಶಕ್ಕೆ ಓಡಿ ಹೋದರೆ ಅವ ಬೆನ್ನಿ ಹಿಡಿದು ನನ್ನ ಬಳಿಗೆ ಬರುತ್ತಾನೆ, ನನ್ನನ್ನು ಕೆಡಿಸುತ್ತಾನೆ ಎನ್ನುವ ಕಾರಣಕ್ಕಾಗಿ ತುಂಬಿದ ಜನರಿರುವಂತ ಈ ಸಭಾ ಮಧ್ಯಕ್ಕೆ ನಾವು ಓಡೋಡಿ ಬಂದೆ. ಯಾಕಾಗಿ? ಇಲ್ಲಿರುವಂತ ಯಾರಾದರೂ ಒಬ್ಬರು ಮಾನವೀಯತೆಯಿಂದಲೇ ಹಾಗೆ ಆದರೂ ನನ್ನನ್ನು ಬದುಕಿಸುತ್ತಾರೆ, ನನ್ನನ್ನು ಕಾಪಾಡುತ್ತಾರೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಆ ದುಷ್ಟನ ಕೈಯಿಂದ ನನ್ನನ್ನು ಬಿಡಿಸುವುದರಿ ಇರಲಿ. ಆ ಕೀಚಕ ತುಳಿದು ನನ್ನನ್ನು ಈ ಮಣ್ಣಿನಲ್ಲಿ ಹೊರಳಿಸಿದ. ಸೇರಿದ ಸಭೆಯವರೆಲ್ಲರೂ ಕಣ್ಣು ಬಿಟ್ಟು ನೋಡುತ್ತಾ ಉಳಿದರೆ ಹೊರತು ಯಾರೊಬ್ಬರೂ ಕೀಚಕನನ್ನು ನಿಯಂತ್ರಿಸುವುದಕ್ಕೆ ಮುಂದಾಗಲಿಲ್ಲ, ನನ್ನನ್ನು ಕಾಪಾಡುವುದಕ್ಕೆ ಮುಂದಾಗಲಿಲ್ಲ. ಒಬ್ಬರಲ್ಲಿಯೂ ಕರುಣೆ ಇಲ್ಲವೇ? ಒಬ್ಬರಲ್ಲಿಯೂ ಮತ್ತೊಬ್ಬರಿಗೋಸ್ಕರವಾಗಿ ಮಿಡಿಯುವಂತ ಹೃದಯ ಇಲ್ಲವೇ? ಇದೆ. ಈ ಸಭೆಯಲ್ಲಿರುವವರು ಕೆಟ್ಟವರಲ್ಲ, ಆದರೆ ಇವರು ತಿಳಿದವರು. ಕೀಚಕನು ಕಾಮುಕನಷ್ಟೇ ಅಲ್ಲ, ದುಷ್ಟನಾಗಿದ್ದಾನೆ. ದುಷ್ಟನನ್ನು ದೂರವಿಡಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಇವರೆಲ್ಲರೂ ಸುಮ್ಮನಾದರೆ ಹೊರತು ಮತ್ತಿನ್ನೇನೂ ಅಲ್ಲ. ಆದರೆ ಸಭೆಯ ಕೇಂದ್ರದಲ್ಲಿ ಇರುವಂತಹ ವಿರಾಟ ರಾಜನಾದರೂ ಪ್ರಶ್ನಿಸಬೇಕಾಗಿತ್ತು. ಅವನು ಗೊಂಬೆಯಂತೆ ಕುಳಿತು ಬಿಟ್ಟ. ಅವನಿಗೆ ಏನಾಗಬೇಕಾಗಿದೆ? ನಾನಿಲ್ಲಿಗೆ ಪರದೇಶಿಯು, ನಾನೀ ಊರಿನವಳೇ ಅಲ್ಲ. ಯಾರಿದ್ದಾರೆ ಪರದೇಶಿಗಳನ್ನು ಕೇಳುವವರು? ಆದರೆ ಈ ಬಡವಳ ಕಷ್ಟ ಶ್ರೀಮಂತನಾದ ವಿರಾಟನಿಗೆ ಅರ್ಥವಾಗದು. ಬಡವರಿಗೆ ಬಡವರಾಗಲು ಬೇಕು, ದೇಶಿಗರಿಗೆ ದೇಶಿಗರಾಗಲು ಬೇಕು. ಪರದೇಶದಲ್ಲಿ ನಾವು ಕಷ್ಟಕ್ಕೆ ಸಿಲುಕಿದಾಗ ಮತ್ತೊಬ್ಬರು ಪರದೇಶಿಗಳೇ ನಮಗೆ ಸಹಾಯವನ್ನು ಮಾಡಬೇಕೇ ಹೊರತು ಇನ್ಯಾರೂ ಇಲ್ಲ. ಈ ಸಭೆಯಲ್ಲಿರುವಂಥ ಕಂಕ ಸನ್ಯಾಸಿಗಾದರೂ ತಿಳಿಯುವುದಿಲ್ಲವೇ? ಅವನಾದರೂ ನನ್ನನ್ನು ರಕ್ಷಿಸಬೇಕೇ ಬೇಡವೇ? ಅವನೂ ಸುಮ್ಮನಿದ್ದಾನೆ. ಹಾಗಾದ್ರೆ ಯಾರು ನನ್ನನ್ನು ಕಾಪಾಡುವವರು? ಗಂಧರ್ವ ಪತಿಗಳಲ್ಲದೆ ಇನ್ಯಾರೂ ಇಲ್ಲ. ಹೇ ಜಯಂತ, ಹೇ ಜಯ, ಹೇ ವಿಜಯ, ಹೇ ಜಯಂತ, ಹೇ ಗಂಧರ್ವ ಪತಿಗಳೇ, ಗಂಧರ್ವ ಪತಿಗಳೇ, ಸತ್ಯಾತ್ಮ ನೀನು ಹಲವೋ ಧರ್ಮ ಬಲ್ಲೆ ಸತ್ಯಾತ್ಮ ನೀನು ಹಲವು ಧರ್ಮ
ಫಲನುಬೋದುದ ಬಡವರಿಗೆ ಬಡವ ಒಲಭಾಗಬೇಕು ಪದವೀಕ್ಷೆ ಬಡವರಿಗೆ ಬಡವರು ಆಗಬೇಕು ಬದ್ಧರಿದೆ ಎಲೆ ಕಂಕ ಸನ್ಯಾಸಿನಿ ಕಾಬೆ ಜನರು ಸೇರಿದಾಗ ಸಭೆಯಾಗುವುದಲ್ಲ, ಜ್ಞಾನಿಗಳು ಸೇರಿದಾಗ ಮಾತ್ರವೇ ಅದನ್ನು ಸಭೆ ಎನ್ನುವ ಹಾಗೆ ಕರೆಯುವಂಥದ್ದು. ಶಾಸ್ತ್ರ ಕೋವಿದರು, ಧರ್ಮವನ್ನು ತಿಳಿದವರು, ಸತ್ಯವನ್ನು ಅರಿತವರಿದ್ದರೆ ಮಾತ್ರವೇ ಅದನ್ನು ಸಭೆ ಅಂತ ಕರೆಯುವಂಥದ್ದು. ಈ ಸಭೆಗೆ ಲಕ್ಷಣನಾಗಿ ಕಾಣಿಸಿಕೊಳ್ಳುತ್ತಿರುವಂತೆ ಹೇ ಕಂಕ ಸನ್ಯಾಸಿಯೇ, ಸಕಲ ಧರ್ಮವ ಅರಿತವನು ನೀನೆನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾರೆ. ಯಾವ ಧರ್ಮದಲ್ಲಿ ಆದರೂ ಹೆಣ್ಣು ಮಕ್ಕಳು ಕಣ್ಣೀರಿಳಿಸಬೇಕೆನ್ನುವ ಹಾಗೆ ಹೇಳಿಕೊಂಡದ್ದುಂಟೆ. ಸರ್ವರು ಧರಿಸಬೇಕಾಗಿರುವುದು ಧರ್ಮ. ಹೆಣ್ಣಿನ ಕಣ್ಣೀರು ಬಿದ್ದಲ್ಲಿ ರಕ್ಷಿಸಬೇಕಾದುದು ಕ್ಷತ್ರಿಯ ಧರ್ಮ. ಹಾಗಿದ್ದು ಸುಮ್ಮನಿರುವುದು ಯಾತರ ನೀತಿ ಇದು? ಇದು ಜನರು ಸೇರಿಹ ಸಭೆಯಲ್ಲ, ಜನರಾರಿಹ ಸಭೆಯು. ಜನರು ಯಾರೂ ಇಲ್ಲದೆ ಇರುವಂಥ ಸಭೆಯಾಗಿ ಹೋಗಿದೆ. ಆದ್ದರಿಂದ ನನ್ನ ಗಂಧರ್ವ ಪತಿಗಳಿಂದ ನನ್ನನ್ನು ಕಾಪಾಡಬೇಕಾಗಿದೆ. ಹೇ ಜಯನೇ, ಹೇ ಜಯಂತನೇ, ಹೇ ವಿಜಯನೇ, ಹೇ ಜಯತ್ಬಲ, ಹೇ ಜಯಸೇನಾ, ಗಂಧರ್ವ ಪತಿಗಳೇ, ನೀವಾದರೂ ಬನ್ನಿ, ನೀವಾದರೂ ಬನ್ನಿ, ನೀವಾದರೂ ಬನ್ನಿ. ಕೋಪಯು ಕಣ್ಣರ್ವಾಲಯದ ಮುಂದಣ ಮಹಾತರ್ಮನು ಕೆಳಗೆ ರಥವನವು ಮುರಿವೆ, ಬದ್ಧವನ ಹರಿತರಾದರೆ ಕೌರವ ಬೃಂದವಂ ತಾಯಿವೆ ಕೆಡ್ಡ ವಿದ್ಯೆಯ ಮೀರ್ವೆ ಏನು ತುಂಬಿದಂ ಭೀಮನು. ಹೆಣ್ಣಪ್ಪಳಿಗೆ ಆಗುತ್ತಿರುವಂತಹ ಅಪಮಾನ ಪ್ರತಿಯೊಬ್ಬರಿಗೂ ಕಾಣುತ್ತಾ ಇದ್ದರು. ಕಣ್ಣು ಬಿಚ್ಚಿದವರು ಮುಚ್ಚದೇ ನೋಡ್ತಾರೆ ಬಿಟ್ರೆ ತುಟಿ ಬಿಚ್ಚಿ ಪ್ರತಿಭಟಿಸುವುದಕ್ಕೆ ಯಾವನಾದರೂ ಮುಂದಾಗ್ತಾ ಇಲ್ಲ. ನನಗೆ ಜೀವ ಉಂಟು, ಅವನಿಗೆ ಇವಳನ್ನು ಕೆಡಹಿದಂತಹ ಧಮನನ್ನು ಬಲಿಯಿದ್ದಾನೆ, ಅವರ ಕುಲವನ್ನೇ ಧ್ವಂಸ ಮಾಡುತ್ತಾನೆ. ಪ್ರಶ್ನಿಸಿದ ಎಲ್ಲರಿಗೂ ಸರಿಯಾದಂತಹ ಶಾಸ್ತಿ ಮಾಡುವುದಕ್ಕಾಗಿ ಸಮ್ಮುಖದಲ್ಲಿ ಕಾಣಿಸುತ್ತಿರುವಂತಹ ಮರವನ್ನೇ ಕೀಳ್ತಾನೆ, ಧರಣಿ ಪಾಗ್ರಣಿ ಧರ್ಮ ಧರ್ಮದಿಂದ ಸ್ವಲ್ಪ ಸೈರಿಸಿ. ನಿಮ್ಮ ಸಿಟ್ಟನ್ನು ಆ ವೃಕ್ಷದ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಿ? ಅದು ಹಲವರಿಗೆ ನೆರಳನ್ನು ಕೊಡುವ ಆಶ್ರಯದ ಮರವಾಗಿದೆ. ನೀವು ಧರ್ಮ ವೃಕ್ಷದ ಕೆಳಗಡೆ ಇದ್ದೀರಿ. ಧರ್ಮಕ್ಕೆ ಯಾವತ್ತು ಚ್ಯುತಿ ತರಬೇಡಿ. ನಿಮ್ಮ ಕಾಯಕವೇನು? ಅಡಿಗೆ ಮನೆಯಲ್ಲಿ. ನಿಮಗೆ ಕಟ್ಟಿಗೆ ಬೇಕಿದ್ರೆ ಅಲ್ಲೇ ಸಿಗುವುದಿಲ್ವ? ಇದು ಧರ್ಮ, ಧರ್ಮ, ಧರ್ಮ. ಇದು ಧರ್ಮ ಅಲ್ಲ, ನನ್ನ ಕರ್ಮ. ಅಧಿಕ ಶೌರ್ಯನು ಬಗೆಯನಾಥನು ಮಧ್ಯ ಭೂಪನ ನಿನ್ನಲ್ಲಿ ಹೊಗದು ಮೃಗ ವಿಲೋಚನೆ ಧರ್ಮ ವಿದು ನೀ ದುಃಖಿಸದಿರುವುದು ಕೂಡವ ಬಿಡಿ ಮನೆ. ಇಲ್ಲಿ ನಿನ್ನ ಕಣ್ಣೀರಿಗಾಗಲಿ ದುಃಖಕ್ಕಾಗಲಿ ಯಾವುದೇ ಒಂದು ಬೆಲೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಗಂಡಂದಿರು ಗಂಧರ್ವರು ಎಂಬುದಾಗಿ ಹೇಳ್ತಾ ಇದ್ದೀಯಲ್ವಾ? ಅವರೇ ನಿನಗೆ ಏನಾದರೂ ದಾರಿ ತೋರಿಸಿಯಾರು? ಅಲ್ಲಿಗೆ ತೆರಳು, ಅಲ್ಲಿಗೆ ತೆರಳು. ಭೂಪ ನಿಂತಿರಿಯದು ಭಾಮಣಿ ಯೋಚಿಸಿದ ಧರ್ಮಾತ್ಮ
ಭೀಮನೊಳಿಗಿವಿ ನಿನುದ ಭಾಮೆಯು ಬಂದಳು ಅಡುತ್ತಲೊಳೆಯ ಮಣಿಯುವುದೇ ಸರಿ, ಅಳುತ್ತಾ ಕುಳಿತುಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಕಾರ್ಯೋನ್ಮುಖಳಾಗಲೇಬೇಕು. ಯಾರ್ಯಾರಲ್ಲಿ ಹೇಳಿಕೊಂಡರೆ ನನ್ನ ಕಷ್ಟ ಪರಿಹಾರವಾಗಲಾರ. ಅವನೊಬ್ಬನೇ ಸಮರ್ಥನಾದವನು, ಸಾಹಸವಂತನಾದ ಭೀಮಸೇನ. ಸಮಯ ಸಂದರ್ಭವನ್ನು ಸಾಧಿಸಿ ಅವನನ್ನೇ ಕಾಣುತ್ತೇನೆ. ಭೀಮಸೇನನಲ್ಲಿ ಈ ವಿಚಾರವನ್ನು ಹೇಳುತ್ತೇನೆ.